ಕೃಷ್ಣಣ್ಣ ಹಾಯ್. ಚಾ ಪರಿಹಾರ ಚಾಂಡಿ ಓಲ್ ಮಾಯ್ಕಾಯರ್ ಮಾರ ಇತ್ತೆ ಬಲ್ಪಾಡ ಇತ್ತೆ ಬಲ್ಪಾತ ಜೆಕಾಡ್ ಬಲ್ಪಾತ ಇರಲಕ್ಕ 10 ಗಂಟೆ ಲಕ್ಕುನತ್ ಚಾ ಪರಂದುಲ್ಲ ಬಲೆ. ಓಹೋ ಹಂಗೆ ವಿಷಯ. ಬರುವ ಒಬ್ಬರೇ ಚಾ ಕುಡಿಬಾರ್ದಂತೆ. ಲೈಕ್ ಕೊರ್ಲಿ ಯಾರಪ್ಪ ಹುಷಾರಿ. ಲೆತ್ತೆ ಆತ ಏಪ ಲೆತ್ತನಿ. ಹಾಂ ಲೆತ್ತರ್ ಬನ್ನಿ. ಓ ಲೆತ್ತರ್ ಇರು ಸರ್. ಪಕ್ಕ ವಿಶೇಷ ದೂರಪ್ಪ. ಓ ಜನರೇ ಬನ್ನಿ, ಸಭೆಗೆ ಬನ್ನಿ, ಸಭೆಗೆ ಬನ್ನಿ. ಈರು ತೂತಾರ ಏನು 10 ಗಂಟೆ ಲಕ್ಕು ಅಂದು ಸಿ ಕ್ಯಾಮರಾ ದೀತೆ ಇರ್ನೆಲ್ಲಾಡು ಸಿ ಕ್ಯಾಮರಾ ದೀತೆ. ಬನ್ನಿ ಎಲ್ಲರೂ ಕಮೆಂಟ್ ಹಾಕಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಬೇಗ ಬೇಗ ಬನ್ನಿ. ಸಾಂಗ್ ಒಲ್ಪುಂಡು ಬ್ಯುಸಿ ಸಾಂಗ್ ಪಾಡ್ವೆ ಬೊಕ್ಕ ಪಾಡ್ವೇವೆ ಒಂತೆ ವರ್ಕ್ ಉಂಡು ಅಂಚ ಪುರ್ಸೊತ್ತಿಜ್ ತುಕ ಎಲ್ಲ ಮೀನು ಪಾಡ್ಗ. ಬನ್ನಿ ಗೈಸ್ ಕಮೆಂಟ್ ಹಾಕಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಒಂದು ಯಾನಂಚೊಂದು ಪದ್ಧತಿ ಫೋಟೋ ಬೇಗ ಬೇಗ ಬನ್ನಿ ಲೈವ್ಗೆ ಗುದ್ದಿ ಅಂತ ಹೇಳ್ತಿದ್ದೆ. ಅವ್ರು ಗುದ್ದಿ ಗುದ್ದಿ ಎಂತ ಬಜ್ಜಿ ಗುದ್ದಿಸ್ತ. ಪಲ್ಲೆ ಆಯ್ತ ಗುರ್ತೊಂಡಗೆ ಆ ಪೂ ಉಂಡತೆ ಆಯ್ತ ಗುರ್ತೊಂಡ ತೂತಾರ. ನೀವು ಯಾರಾದರೂ ನೋಡಿದ್ದೀರಾ? ಹೈಡಲ್ಲಿರುವವರು ಹೇಳಿ. ಆ ಹೂ ನೋಡಿದ್ದೀರಾ? ಆರ್ನ ಗುರ್ತಿದ್ದಿ ದಾದಿ. ಅಯ್ಯೋ ದೇವ ಇರೆ. ಯು ಫ್ರಮ್ ಕಾರ್ಕಳ. ವಾರ್ ಇದ್ಯಾವ ಐಡಿ ಮಾರೆ. ಹಾಯ್ ಹೇಗಿದ್ದೀರಾ? ಒಂದು ಲೈಕ್ ಕೊಡಿ. ಊಟ ಆಯಿತು. ಊಟ ಆಗಿದೆ, ಮಧ್ಯಾಹ್ನ ಆಗಿದೆ. ಈಗ ಸಂಜೆ ಆಗ್ತಾ ಬಂತು. ಈಗ ಟೀ ಕುಡಿಯೋ ಟೈಮ್. ಯಾರೇ ಬಂದು MD ಹೇಳಿದರೆ ನಾನೇ ಅಂತ ನಂಬಿ ಬಿಡ್ತೀರಾ ನೀವು? ಅದು ನೀವು ಅಲ್ವಾ ಮನು? ಲೈಕ್ ಕೊಟ್ಟೆ, ಥ್ಯಾಂಕ್ ಯು. 3 ಲೈಕ್ ಡನ್ ಅಕ್ಕ. ಕೇಶವಣ್ಣ ಹಾಯ್ ಥ್ಯಾಂಕ್ ಯು ಕೇಶವಣ್ಣ. ಚಾ ಪರಿಹಾರ
ಮನು ಟೀ ಕುಡಿದ್ರಾ? ನನಗೆ ಬೈತಿದ್ದೀರಾ ನೀವು? ಎಲ್ಲಿ ಹೋದ್ರಿ? ಎಲ್ಲಿರುವಿರಿ? ಕಮೆಂಟ್ ಹಾಕಿ. ಕಮೆಂಟ್ ಎಲ್ಲಿ ಹೋಯ್ತು? ಸೂಪರ್ ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ದೊಡ್ಡಪ್ಪ ಹಾಯ್, ಟೀ ಕುಡಿದ್ರಾ? ಓ ಕೇಶವಣ್ಣ ಹಾಯ್ ಅಂತ ಕೃಷ್ಣಣ್ಣ. ಸೂಪರ್ ಸೂಪರ್, ಥ್ಯಾಂಕ್ ಯು. ಮನು ಎಲ್ಲಿ ಹೋದ್ರಿ? ಕರೆಕ್ಟ್ ಹೇಳಿ ಮಾರ್ರೆ, ನೀವೆಂತ ನೀವು ಅರ್ಧ ದಿಂಗು ಹಾಯ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಮನು ಇದ್ದೀರಾ ಹೇಳಿ. ಲೈಕ್ ಡನ್, ಥ್ಯಾಂಕ್ ಯು ದೊಡ್ಡಪ್ಪ. ಟೀ ಆಯಿತು, ನಿಮ್ದಾಯ್ತಾ? ನಂದಿಲ್ಲ, ಆಗಿಲ್ಲ. ಈ ಫೋಟೋದಲ್ಲಿರುವ ಹೂವಿನ ಬಗ್ಗೆ ಗೊತ್ತಿದ್ರೆ ಹೇಳಿ. ಮ್ಯಾಗಿ ಆಂಡ ಮ್ಯಾಗಿಜ್ಜಿ, ಇನಿ ಮ್ಯಾಗಿ ತಿಂಡ. ಲೈಕ್ ಡನ್, ಥ್ಯಾಂಕ್ ಯು ಮನು. ಮನು ಹೇಳಿ ಮಾರ್ರೆ, ನೀವು ಆಗ ಹೇಳಿದ್ರಲ್ಲ, ಅದು ಏನು ಕತೆ? ಓಕೆ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಲೊಕೇಶನ್ ಹಾಯ್, ಗುದ್ದು ಕೊಡ್ತೀರಾ? ಕೊಡಿ ಕೊಡಿ. ಲೊಕೇಶನ್ನ, ಇದು ಹೂವಿನ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ? ರಾಧೆ ರಾಧೆ, ಥ್ಯಾಂಕ್ ಯು. ಮಿಲಿಟ್ರಿ ಲೋಕೇಶ್ ಅವರೇ ಹಾಯ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಲೈಕ್ ಕೊಟ್ಟೆ, ಥ್ಯಾಂಕ್ ಯು ಲೊಕೇಶನ್ನ. ಸೂಪರ್ ಸೂಪರ್ ಸೂಪರ್, ಥ್ಯಾಂಕ್ ಯು. ಹೇಳಿ ಯಾರಾದರೂ, ಈ ಹೂವಿನ ಬಗ್ಗೆ ಯಾರಾದರೂ ಹೇಳಿ. ದೊಡ್ಡಪ್ಪ ಹಾಯ್ ಅಂತ ಲೊಕೇಶನ್ನ. ಇದು ನಮಸ್ತೆ ನಮಸ್ತೆ ನಮಸ್ತೆ. ಯಾವ ಅರಣ್ಯ ಪ್ರದೇಶ ಇದು? ಕಾಡಿಗೆ ಹೋಗಿದ್ದು ಲೊಕೇಶನ್. ಹಾಯ್ ಲೋಕೇಶ್ ಬ್ರೋ ಅಂತ ಕೇಶವಣ್ಣ. ಹೂ ಯಾವುದು? ಅದೇ ನೋಡಿ. ಕೇಶವಣ್ಣ ಅಂತ ಕೃಷ್ಣಣ್ಣ. ದಟ್ಟವಾದ ಕಾಡು, ಹೌದು ದಟ್ಟವಾದ ಕಾಡು. ಹಾಯ್ ಕೃಷ್ಣಣ್ಣ ಅಂತ ಕೇಶವಣ್ಣ. ಮುದ್ದು ಅಕ್ಕ ಬೊಕ್ಕ ವಿಶೇಷ ವಿಶೇಷದ ಆಲೆಜ್ಜಿ ಪನುಡು. ಜೈನು ಹೂವು ಅದೆಂತ? ಜೈನು ಹೂವು ಅಂದರೆ? ಹಾಯ್ ಶಾಂತಕ, ಹಾಯ್, ಹೇಗಿದ್ದೀರಿ ಶಾಂತಕ? ಟೀ ಕುಡಿದ್ರಾ? 18 ಜಾಯ್ನಿಂಗ್ ಮಾಡಿಸಿ ಮಾರ್ರೆ, ಅಪ್ಲೈ ಮಾಡಬೇಕು. ಹೌದಾ? ಓಕೆ ಲೊಕೇಶನ್. ಹಾಯ್ ದೊಡ್ಡಪ್ಪ ಅಂತ ಶಾಂತಕ. ಶಾಂತಕ ನಮಸ್ತೆ ಅಂತ ದೊಡ್ಡಪ್ಪ ಹೇಳ್ತಿದ್ದಾರೆ. ನೀವು ಆ ಹೂವಿನ ಬಗ್ಗೆ ಮಾಹಿತಿ ನೀಡಿದರೆ 18 ಜನ ನಿಮಗೆ ಕೊಡಿಸು, ಆಯಿತಾ? ಆಯಿತಾ ಲೊಕೇಶನ್. ರವೀಂದ್ರಣ್ಣ ಹಾಯ್ ಹಾಯ್. ಗೋಪಾಲಕೃಷ್ಣನ್ ಭಟ್ರೆ ಹಾಯ್. ಸಾರಿ, ಕೊಂಚ ಬ್ಲೂ ಕೊರ್ಕೊಂಡ್ಲೆ. ಬೊಕ್ಕ ಇಂಚೊಲ್ಲಾರು ಭಟ್ರೆ. ದೊಡ್ಡಪ್ಪ ಹಾಯ್ ಅಂತ ರವೀಂದ್ರಣ್ಣ. ನಾನು ಸೌಖ್ಯ ಅಂತ ಶಾಂತಕ್ಕ. ರವೀಂದ್ರ ಅವರ ನಮಸ್ತೆ ಅಂತ ದೊಡ್ಡಪ್ಪ.
ಅದು ಘಟ್ಟ. ಅಂದ ಕೇಶವಣ್ಣ. ಶಾಂತಕ್ಕ ನಮಸ್ತೆ ಅಂತ ಭಟ್ರು ಹೇಳ್ತಿದ್ದಾರೆ. ಲೋಕೇಶ್ ಅಣ್ಣ ಹಾಯ್ ಅಂತ ರವೀಂದ್ರಣ್ಣ. ಚಾ ಆಗಿಲ್ಲ, ಹೌದಾ? ದೊಡ್ಡಪ್ಪ ಹಾಯ್ ಅಂತ ಭಟ್ರು. ಕೇಶವಣ್ಣ ನಮಸ್ತೆ ಅಂತ ರವೀಂದ್ರಣ್ಣ. ಭಟ್ ಅವರೇ ನಮಸ್ತೆ ಅಂತ ದೊಡ್ಡಪ್ಪ. ಹಾಯ್ ಜಿ ಕೆ ಭಟ್ ಬ್ರೋ ಅಂತ ಶಾಂತಕ್ಕ. ಅಶು ಹಾಯ್ ಅಂತ ಹೇಳ್ತಿದ್ದಾರೆ ಭಟ್ರು. ನಿಮಗೆ ಬ್ಲೂ ಕೊಟ್ಟು ಎಲ್ಲಿಗೆ ಹೋಗಿದ್ದಾರೆ, ಬಂದಿಲ್ವಾ? ಬೇಲೆ ಆಂಡೆ ಆಂಡೆ ಶಾಂತಕ್ಕ ಪುಡ್ಸುತ್ತಿಜ್ಜಿ ಅಂದೆ. ಕೋಪ ಉಂಡು ನಿನ್ನಡಾವ. ಓಕೆ ಓಕೆ ರವೀಂದ್ರಣ್ಣ. ದಾಯ ಕೋಪ ಎಂದು ಪಂದೆ. ಕಕ್ಕೆ ಹೂವು ವಿಷು ಹಬ್ಬಕ್ಕೆ ಬಳಸ್ತಾರೆ ಕೇರಳದಲ್ಲಿ, ಹೌದಾ? ಹಾಗಾದರೆ ನಿಮಗೆ 18 ಜನ ಮಾಡುವ ಆಯ್ತಾ? ಜಿ ಕೆ ಭಟ್ರೆ ಹಾಯ್ ಅಂತ ಕೇಶವಣ್ಣ. ರವಿ ಅಣ್ಣ ನಮಸ್ತೆ ಅಂತ ಭಟ್ರು. ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಶಾಂತಕ್ಕ. ಲೈಕ್ ಕೊಡಿ. ಹೌದು ರವೀಂದ್ರ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ಲೋಕೇಶ್ ಅಣ್ಣ. ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ಜಿ ಕೆ ಬ್ರೋ ಹಾಯ್ ಬತ್ತಂಡು ಅವತ್ತಂಗೆ. ಜಿ ಕೆ ಭಟ್ರೆ ಡನ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸೂಪರ್ ಸೂಪರ್, ಥ್ಯಾಂಕ್ ಯು ಶಾಂತಕ್ಕ. ಕೇಶವಣ್ಣ ನಮಸ್ತೆ ಅಂತ ಭಟ್ರು. ವಂಡರ್ಫುಲ್, ಸೂಪರ್, ಥ್ಯಾಂಕ್ ಯು ಶಾಂತಕ್ಕ, ಥ್ಯಾಂಕ್ ಯು ದೊಡ್ಡಪ್ಪ, ಥ್ಯಾಂಕ್ ಯು. ಹಾಗೆ ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ, ಸಪೋರ್ಟ್. ಥ್ಯಾಂಕ್ ಯು ರವೀಂದ್ರಣ್ಣ. ಆಡ ನ್ಯೂಸ್ ಓದುದು ಇಜ್ಜಿ ಜನ ಬೋರ್ಡ್ ಬರ್ಪಾರ. ಕಮೆಂಟ್ ಥ್ಯಾಂಕ್ ಯು. ಬೇದಾಣ್ಯ ನನ್ನ ಒಂಚಿ ಬೇಲಾಡ್ ಬಕ ಬಕ ಅಲ್ಲ ಸರಿ. ನೆರೊಂದಿಲ್ಲ ಮರ ಚುರುಪಿದೆ ಪೋದು ಬತ್ತೆ ಏನ್ ನೆರಿಯಾರು. ಕೃಷ್ಣ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ತುಳು ಲ್ಯಾಂಗ್ವೇಜ್ ಅಲ್ಲಿ ಊಟ ಆಯ್ತಾ ಅನ್ನಕ್ಕೆ ಏನು ಅಂತಾರೆ? ಒಣಸಾಂಡ ಅಂತ ದೊಡ್ಡಪ್ಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯ್ತು. ಈರೇನು ಕೃಷ್ಣಣ್ಣ ಈರೇನು ಬೊಕ್ಕ ತೂಪ. ರವಿ ಅಣ್ಣ ಹಾಯ್ ಅಂತ ಕೃಷ್ಣಣ್ಣ. ಒಣಸಾಂಡತ ಒಣಸಾತಂಡಿಗೆ ಕರೆಂಟ್ ಪೋಂಡ ಇಜ್ಜಿಜ್ಜಿ ಕರೆಂಟ್ ಉಂಡು. ಯಾಕೆ ದೊಡ್ಡಪ್ಪ ಅಂತ ಶಾಂತಕ್ಕ. ರವೀಂದ್ರ ಅವರೇ ಹೌದಾ ಓಕೆ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಸೈಡ್ ವಲ ಮಿತ್ತು ಮರತ್ತ ಗೆಲ್ಲು ಬುರುಂಡ ಪೆಜ್ಜಿಗ. ಶಾಂತ ನನ್ಗೆ ತುಳು ಲ್ಯಾಂಗ್ವೇಜ್ ಕಳಿಸಿ. ಓಕೆ ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ. ನೋಡಿ, ಯಾರಿಗೆಲ್ಲ ತುಳು ಕಲಿಯುವ ಆಸೆ ಉಂಟು ಅವರೆಲ್ಲ, ಒಂದು ರವೀಂದ್ರಣ್ಣ ಇದ್ದಾರೆ, ಮತ್ತೊಂದು ಕೃಷ್ಣಣ್ಣ ಇದ್ದಾರೆ, ಹಾಗೆ ಇನ್ಯಾರಿದ್ದಾರೆ, ಕೇಶವಣ್ಣ ಮತ್ತು ಮಹೇಶಣ್ಣ ಇದ್ದಾರೆ. ಇವರನ್ನು ಸಂಪರ್ಕಿಸಿ ಆಯಿತಾ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೇಳಿ ಹಾಕುವ ಇಲ್ಲಿಗೆ. ಇನ್ನೊಂದು ಲೈವಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ, ನೀವು ತುಳು ಭಾಷೆ ಕಲಿಯಿರಿ ಆಯಿತಾ, ಯಾರಿಗೆಲ್ಲ ಆಸಕ್ತಿ ಉಂಟು. ಚಂದ್ರಿಕಾ ಅದು ಯಾರು ಮಾರೆ? ಚಂದ್ರಿಕಾ ಮೇಪ್ಲವರ್ ಮಾರಣ್ಣ 10 ಮೇಪ್ಲವರ್ 10 ಇರ ಮಂಡೇರ್ನ ಸರಿ ತೂಲಿ ಮೇಪ್ಲವರ್ಗೆ ಇರ್ನ ಮಂಡೆಗೆ ಬಾಡುವೆ. ಬಲೆ ಧೈರ್ಯ ಇತ್ತಂದ ಕೃಷ್ಣಣ್ಣ. ಓಕೆ ದೊಡ್ಡಪ್ಪ ಅಂತ ಶಾಂತಕ್ಕ. ನೋಡಿ, ಟ್ಯೂಷನ್ಗೆ ರೆಡಿಯಾಗಿ ಆಯಿತಾ.
ನೀವು ರೆಡಿ, ಇವರು ರೆಡಿ ಇದ್ದಾರೆ. ಅವರು ಧರ್ಮಸ್ಥಳ. ಹೌದಾ? ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಲ್ಪುಗ ಮಲ್ಪುಗ ರೆಡಿ ಉಲ್ಲೇರು. ವಾ ಮಾತ ಪ್ರತಿಭೆಲುಲ್ಲನ. ಹಾ, ಅವಕಾಶ ಕೊರಡು. ಬೊಕ್ಕವು ಅವು ಶೋಕುಂಡಿಯೇ ಅವೇನೆ ಎಂಕಲ ಗೊತ್ತುಜ್ಜಿ ಪುದರ್ ಗೊತ್ತುಜ್ಜಿ ಸೋಕುಂಡ ಉಪ್ಪು ಮೇಪ್ಲವರ್ ಅವತ್ತೆ ಬೊಕ್ಕೊಂಜಿ ಬರ್ಪುಂಡು ಅವು ಮರಣತೆ ನಿಕ್ಲೆ ತೋಜೈನಿ ಅವು ಬೇತೆ ಒಂದು ಬೇತೆ ವಾರ್ತೆ ಪುನಃ ಶುರು ಆಯ್ತು. ಕೃಷ್ಣಣ್ಣ ಇರೇ ಗುದ್ವಿದುಲಿ ದೊಡ್ಡಪ್ಪ ನಿಮ್ಮ ಎನಿಮಿ ಎಲ್ಲಿ ಅಂತ ಶಾಂತಕ್ಕ. ಅವರು ಹೈಡ್ ಆಗಿ ಹೋಗಿದಾರಲ್ಲ ಶಾಂತಕ್ಕ. ನೀರು ಫುಲ್ ಇಪ್ಪೊಡು ಫ್ಲವರ್ ಫುಲ್ ಆತನ. ಅಂದ ಐಕ್ ನೀರು ಬೋರ್ಡಿಂದಿಜ್ಜಿ ಫ್ಲವರ್ ಆಪ್ನ ಬೊಕ್ಕ ದಾಯಿಗೆ ಪಾಡಿ ನಿಖಿಲೆಗೆ ಏರಗ್ಲ ಗೊತ್ತ ಅಂಚೆ ಅಂತಲೇ ಕನ್ನಡದ ಕಲ್ಪುರಲ್ಲೇರು ಅಕ್ಲೆ ಗೊತ್ತಿಪ್ಪು ಅಂಚೆ ಪಾಡ್ನಿ ತೂ ಅಡಿಂದು ಶಾಂತ ಅವನು ಸತ್ತ ಅಂತ. ಹೌದಾ ದೊಡ್ಡಪ್ಪ? ಅವು ಮಲ್ಲ ಮರ ಮೇಪ್ಲವರ್ ಕಿರ್ನ ಮಂಡೆ ಅವು ಎಲ್ಲಿಯ ಆ ಮೇಪ್ಲವರ್ ಬೊಕ್ಕೊಂಜಿ ಅಂದಪ್ಪನಂತಲೇ ಶಾಂತಕ್ಕ. ಸರಿ ಇಲ್ಲ ಅವನು ಮೆಂಟಲ್. ದೊಡ್ಡಪ್ಪ ನಮಸ್ತೆ ಅಂತ ನಾಗರಾಜಣ್ಣ ಹಾಯ್, ಹೇಗಿದ್ದೀರಿ? ಬನ್ನಿ ಬನ್ನಿ. ಟೀ ಕುಡಿದ್ರಾ? ನೆರೆಲ್ಲ ಬೊಚ್ಚ ಹೆಜ್ರ ರಗಾಡಜ್ಜಿ ಅಂತೆ. ರೆಡ್ ಕಲರ್ ಓಲಾರ್ ಮರ. ರವಿ ಅಣ್ಣ ಹಾಯ್ ಅಂತ ಹೇಳಿದ್ದಾರೆ. ಮೇಪ್ಲವರ್ ಅನ್ನ ಸ್ಟಾರ್ಟ್ ಆವೋಡು ಇಜ್ಜಿ ಸ್ಟಾರ್ಟ್ ಆತಂಡಿಗೆ ರೆಡ್ ಕಲರ್. ಕಿರಣನ್ನ ಹಾಯ್. ನಿಮ್ಗೆ ಗೊತ್ತಾ ಕಿರಣನ್ನ? ಹೇಳಿ, ನೀವು ಪುತ್ತೂರಿನವರಲ್ವಾ, ನಿಮ್ಗೆ ಗೊತ್ತಿರ್ಬೇಕು ಈ ಹೂ ಯಾವುದು, ಯಾರ ಲೈವ್ ಇದು ದೊಡ್ಡಪ್ಪ ಅಂತ. ನಾಗರಾಜಣ್ಣ ನಿಮ್ಮ ಅಜ್ಜಂದು. ನಾಗರಾಜಣ್ಣ ದೊಡ್ಡಪ್ಪ ಅಂತ ನಗ್ತಿದ್ದಾರೆ. ಶಾಂತಕ್ಕ ನೀರು ಪಾಡುಂಡ ಡಿಸ್ಪ್ಲೇ ಅನ್ನಂದು. ಕಿರಣನ್ನ ಹೇಳಿ ಮತ್ತೆ ಇರೇ ಗೊತ್ತುಜ್ಜಿ ಬೊಕ್ಕ ಎನಡ್ದಾಯ್ಕೆ ಇನ್ನು ಕೇನು ನಿಖಿಲ್ ಪಲ್ಲೆ ನಿಖಿಲ್ ಗೊತ್ತಿಪ್ಪತ್ತ ನಿಖಿಲ್ ಮಲ್ಲಾಕ್ಲತ್ತ. ನಾಗರಾಜ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಕಿರಣಣ್ಣ ಡನ್ ಹೇಳ್ತಿದ್ದಾರೆ. ಲೈಕ್ ಕೊಟ್ರಾ? ಥ್ಯಾಂಕ್ ಯು. ಲೈಕ್ ಡನ್ ಅಂತ ನಾಗರಾಜಣ್ಣ. ಕಿರಣ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಕಿರಣಣ್ಣ ಅದೆಂತ ನಕ್ಷತ್ರ ಬೆಂಕಿ ಎಲ್ಲ ಕಳಿಸಿದ್ದಾರೆ. ಥ್ಯಾಂಕ್ ಯು ನಾಗರಾಜ್. ಇದು ಭಾಗ್ಯಶ್ರೀ ಹುಲಿ ಲೈವ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ದೊಡ್ಡಪ್ಪ. ಲೈಕ್ ಡನ್. ಬಾಯ್ ಅಂತ ಡಾಲಿ ಅಣ್ಣ. ಬಾಯ್ ಬಾಯ್ ಡಾಲಿ ಅಣ್ಣ. ಥ್ಯಾಂಕ್ ಯು. ಶಾಂತ ಅಂತ ನಗ್ತಿದ್ದಾರೆ ದೊಡ್ಡಪ್ಪ. ನಮಸ್ಕಾರ ರವೀಂದ್ರಣ್ಣ ಅಂತ ಕಿರಣಣ್ಣ. ಹೌದಾ ದೊಡ್ಡಪ್ಪ? ಓಕೆ ಅಂತ ಹೇಳ್ತಿದ್ದಾರೆ ನಾಗರಾಜಣ್ಣ. ಹಾಯ್ ಕಿರಣ್ ಬ್ರೋ ಅಂತ ಶಾಂತಕ್ಕ. ನಾಗರಾಜ್ ಅಂತ ನಗ್ತಿದ್ದಾರೆ ದೊಡ್ಡಪ್ಪ. ಅಜ್ಜಿ ಲೈವ್ ಅಲ್ವಾ? ಅಜ್ಜಿ ಅಲ್ಲ ಬಜ್ಜಿ. ಇಲ್ಲ ನಾಪತ್ತೆ ಕಿರಣ್ ಬ್ರೋ ಅಂತ ಶಾಂತಕ್ಕ. ಅಜ್ಜಿನಾ ಅಂತ ನಾಗರಾಜಣ್ಣ. ಶಾಂತ ಸಿಸ್ ನಮಸ್ತೆ ಅಂತ ಕಿರಣಣ್ಣ. ಚಾ ಆಯ್ತಾ ಕಿರಣ್ ಬ್ರೋ ಅಂತ ಶಾಂತಕ್ಕ. ಕುರ್ಕುರೆ ಲೈವ್ ಇದು. ಹೌದಾ ಶಾಂತ ಸಿಸ್ ಮಳೆ ಬಂತ ಅಂತ ಕೇಳುತ್ತಿದ್ದಾರೆ ಕಿರಣಣ್ಣ. ನಾನು ಕೇಳಿದ್ದಕ್ಕೆ ಆನ್ಸರ್ ಇಲ್ಲ ಕಿರಣಣ್ಣ ಅಂತ ಗುದ್ದುತ್ತಾನೆ ನೋಡಿ. ನಾಗರಾಜಣ್ಣ ಅದು ಯಾವ ಹೂ ಗೊತ್ತಾ? ಮುದ್ದು ಮಂಡೆ ಮೇಲೆ ಇಪ್ಪುದು. ಎಂತ ಮಾರ ನೀವು? ಇಲ್ಲ ಅಂತ ಹೇಳ್ತಿದ್ದಾರೆ. ಚಾ ಆಗಿಲ್ಲ ಅಂತ ಕಿರಣಣ್ಣ. ನಾಗರಾಜ್ ಗೋಲಿ ಸೋಡಾ ಕುಡಿದ್ರಾ ಅಂತ ದೊಡ್ಡಪ್ಪ. ಬ್ಯಾಂಗ್ಳೂರ್ ಮಳೆ ಬಂದಿದೆ ಅಂತೆ. ಹೌದಾ? ಒಂದು ಐಸ್ ಕ್ಯಾಂಡಿ ತಿಂದೆ. ಯಾರು ಐಸ್ ಕ್ಯಾಂಡಿ ತಿಂದದ್ದು? ಕಿರಣಣ್ಣ. ಹೌದಾ? ಅಲ್ಲಿ ಇದೆಯಾ ಮೇಲೆ ಮಳೆ ಕಿರಣ್ ಬ್ರೋ ಅಂತ ಶಾಂತಕ್ಕ. ಎನ್ನ ಚಾರ್ಜ್ ಇರುವಾಗ ಬತ್ತಣಿ ಪೋಪೆ. ಓಕೆ ಕೃಷ್ಣ ಅಣ್ಣ. ಚಾರ್ಜ್ ಇದ್ದಿದ್ದು ಬೊಕ್ಕ ಬಲೆ. ಹಾಯ್ ರವಿ ಅಣ್ಣ. ಅದು ಎಲ್ಲೋ ನೋಡಿದ್ದೆ ಅಂತ ಹೇಳ್ತಿದ್ದಾರೆ ನಾಗರಾಜಣ್ಣ. ನೀವು ಎಂತ ಕೇಳಿದ್ದು? ಅದು ಹೂ ಗೊತ್ತಾ ಅಂತ ಕೇಳಿದ್ದು ಕಿರಣಣ್ಣ. ಹೇಳಿ. ಮುದ್ದು ಕಾಡಲ್ಲಿದ್ಯಾ? ಹೌದು, ಇದು ಹುಲಿ ಅಲ್ಲ, ಚಿರತೆ ಹಿಡಿಯೋಕೆ ಹೋದದ್ದು. ದೊಡ್ಡಪ್ಪ ಕುಡಿದೆ ಅಂತ ಹೇಳ್ತಿದ್ದಾರೆ ನಾಗರಾಜಣ್ಣ. ನಮಗೆ ಬೆಳಿಗ್ಗೆ ಮಳೆ ಬಂತು. ಹೌದಾ? ನಮ್ಮೂರಲ್ಲಿ ಮಳೆನಿಲ್ಲ. ನಾನು ಕಂಡಿದ್ದೆ ಮರ್ರೆ. ಯಾವುದು ನೆನಪು ಆತಿಲ್ಲ ಮಾರ್ರೆ. ಹೌದಾ ಮಾರ್ರೆ? ನೆನಪು ಮಾಡ್ಕೊಳ್ಳಿ ಮಾರ್ರೆ.
ಅದು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಕಿರಣನ್ನ. ಎಂ ಬಿ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಕುಡಿದ್ರಾ? ಒಂದು ಲೈಕ್ ಕೊಡಿ. ಅರಸಿನ ಹೂ ನಿಮ್ಮ ಮಂಡೆ ನಾಗರಾಜನ್ನ ಸೇಸಪ್ಪಣ್ಣನ ಲೆಪ್ಪಲೆ ಸೇಸಪ್ಪಣ್ಣೆ ಒಳ್ಳೆರು ಬೈಜ್ಜಿರಿನಿ ಲೈವ್ ವಾಮ ಜನಗಳು ಒಳ್ಳೆರ ದೇವರಿಗೆ ಗೊತ್ತಂತ ಶಾಂತಕ್ಕ. ರವೀಂದ್ರಣ್ಣ ಯಾವ ಊರು ಅಂತ ಕಿರಣಣ್ಣ. ಕಾರ್ಕಳ ಬೈಜ್ಯರ ಜೈದರ ಅಂತ. ಹಾಡು ಹೇಳಬೇಕು, ಹಾಡು ಹೇಳಬೇಕು. ಹಾಗಾದ್ರೆ ನೀವು ಇದು ಹೂ ಯಾವುದಂತ ಹೇಳಿ ಎಂ ಬಿ ಅವರೇ, ಮತ್ತೆ ಹಾಡು ಹೇಳು ಆಯ್ತಾ. ನನಗೂ ಹಾಗೆ ರವಿಯಣ್ಣ ನೆನಪು ಹೋಯ್ತು ಮಾರ್ರೆ. ಹೌದಾ ಮಾರ್ರೆ, ನೆನಪು ಮಾಡ್ಕೊಳ್ಳಿ ನೀವು. ತೋಟಕ್ಕೆ ಹೋದ್ರಾ ಕಿರಣ್ ಬ್ರೋ ಅಂತ ಶಾಂತಕ್ಕ. ನಾನು ಉಡುಪಿ ಕಿರಣ್ ಬ್ರೋ ಅಂತ ರವೀಂದ್ರಣ್ಣ. ಹೌದಾ ರವಿ ಅಣ್ಣ ಅಂತ ನಾಗರಾಜಣ್ಣ. ಓಕೆ ರವೀಂದ್ರಣ್ಣ ಅಂತ ಹೇಳ್ತಿದ್ದಾರೆ. ಹೌದಾ ಮಾರ್ರೆ, ನೆನಪು ಹೋಯ್ತಾ? ಹೋಯ್ತು. ಸಂಪತ್ತಣ್ಣ ಹಾಯ್ ಹಾಯ್, ಹೇಗಿದ್ದೀರಾ ಸಂಪತ್ತಣ್ಣ? ಟೀ ಕುಡಿದ್ರಾ? ಹಾಗೆ ಲೈವ್ಗೊಂದು ಲೈಕ್ ಕೊಡಿ ಆಯ್ತಾ. ಒಣ ಹೂವು ಅದ್ಯಾವುದು ಕೇಶವಣ್ಣ? ಸೂಪರ್ ಅಂತ ದೊಡ್ಡಪ್ಪ. ಕಾರ್ಕಳ ಉಡುಪಿಗೂ ಪೋಂಡು ಎಂ ಬಿ ಅವರು ಆಲೋಚನೆ ಮಾಡ್ತಿದ್ದಾರೆ. ಯೋಚನೆ ಮಾಡಿ ಹೇಳಿ ಅದು ಯಾವ ಹೂವು ಅಂತ. ಕಿರಣ್ ಈರ್ ಹಾಯ್ ಎಂಚೊಲ್ಲರ್. ಸಂಪತ್ತಣ್ಣ ನಿಮಗೆ ಗೊತ್ತಾ ಹೂವಿನ ಬಗ್ಗೆ ಒಂದು ಹೇಳಿ. ವಾಪಸ್ ತೋಟಕ್ಕೆ ಹೋಗ್ತೇನೆ, ತೋಟಕ್ಕೆ ಹೋದ್ರೆ ಲೈವ್ ಮಾಡ್ತೇನೆ. ಹೌದಾ ಕಿರಣಣ್ಣ? ಎತ್ಲಾಯಿ ನೆನಪೇ ಆಯ್ತಿಲ್ಲ ಮಾರ್ರೆ. ಹೌದಾ, ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಓಕೆ ಕಿರಣ್ ಬ್ರೋ ಅಂತ ಹೇಳ್ತಿದ್ದಾರೆ. ಸಂಪತ್ತಣ್ಣ ಕೆಲಸ ಆಯ್ತಂತ ಕಿರಣಣ್ಣ. ಕುಂದಾಪುರ ಕನ್ನಡ ಎಷ್ಟು ಚಂದ ಅಲ್ಲ ನಾಗರಾಜಣ್ಣ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸೂಪರ್ ಅಂತ ದೊಡ್ಡಪ್ಪ. ಬ್ರೈನ್ ಬ್ಲಾಸ್ಟ್ ಆಗಿದೆ, ಅದಕ್ಕೆ ನೆನಪು ಆಯ್ತಿಲ್ಲ. ಹೌದಾ ಕೇಶವಣ್ಣ? ಏತು ಪೊರ್ಲು ವಾಯ್ಸು ಜೋಕುಲ್ ಲೆಕ್ಕ ಅಂದೆ ಸಂಪತ್ತಣ್ಣ. ಥ್ಯಾಂಕ್ ಯು. ಅದು ಹೂ ಅಂತ ನನಗೂ ಗೊತ್ತು, ಆದರೆ ಅದು ಯಾವ ಹೂ ಹೇಳಿ ಸಂಪತ್ತಣ್ಣ ಹೇಳಿ. ವಿಷು ಕಾಣಿ ಹೂ ಎಂತ ಗೊತ್ತಾಗಿಲ್ಲ. ವಿಷು ಕಾಣಿ ಹೂವ ಅದೆಂತದು? ಕಿರಣ್ ಲೈವ್ ಮಲ್ಪುಜಾರೆ ಅಂತ ಸಂಪತ್ತಣ್ಣ. ಇವಾಗ ಹಾಡಿ ಅದು ಕರೆಕ್ಟಾ? ನಂಗೆ ಗೊತ್ತಿಲ್ಲ, ಯಾರಾದರೂ ಹೇಳಿ ಮಾರೆ. ಸಂಪು ಹಾಯ್ ಅಂತ ಕೃಷ್ಣಣ್ಣ. ಆನೆಕೆರೆക്ക് ಮುರ್ಕದು ದೆಪ್ಪುಡಿರೇನು? ದೆಪ್ಪುಗ ಅವೇ ಎಂಚಿನ ಮೀನ ಆನೆಕೆರೆಕ್ಕೆ ಮುರ್ಕಾವಾಗ. ವಿಷು ಕಾನಿ ಅಲ್ಲ. ಹೌದಾ, ನಂಗೆ ಗೊತ್ತಿಲ್ಲ ಕೇಶವಣ್ಣ. ನೋಡುವ ಯಾರೆಲ್ಲ ಏನೇನು ಹೇಳ್ತಾರೆ ನೋಡುವ. ಇನ್ನು ಕೂಡ ಜನ ಬರ್ಲಿಕ್ಕಿದ್ದಾರಲ್ಲ. ಎಂತ ಮಾರೆ ನೀವು ನಗೋದು? ಯಾರು ರವೀಂದ್ರಣ್ಣ ನಗೋದು? ನಾನು ನಗ್ತಿಲ್ಲ. ಎಂ ಬಿ ಅವರು ಓಡ್ತಾ ಇದ್ದಾರೆ, ಎಲ್ಲಿಗೆ ಓಡ್ದು? ಚಾ ಪರಿಹಾರ ಇಜ್ಜಿ ಸಂಪತ್ತಣ್ಣ ಇರ್ನಾಡ ಲೈವ್ ಮಲ್ಪುಜಿತ್ತೆ ಯೂಟ್ಯೂಬು ಕಾಸು ಬರೊಂದುಂಡು ಅಂದ ಕಿರಣಣ್ಣ. ಕಾಸು ಬತ್ತಣ್ಣ ಎಂಕ್ಲೆ ಕೊರ್ಲೇವಿ ಈಡ್ತಾನೆ ಮುಲ್ಪ ಸಂಪು ಅಂತ ಕೃಷ್ಣಣ್ಣ. ಆರು ಮೂಲೆ ಅವ್ಲು ಬುಡಿಯರಿಗೆ. ಎಲ್ಲಿ ಹೋದ್ರು ಮಾರ? ಎಲ್ಲ ಎಸ್ಕೇಪಾ? ಅರಶಿನ ಪುಷ್ಪ ಇರ್ನ ಕರ್ಮ ಇರ್ನ ಸರಿ ಪನ್ಲೆ ತಪ್ಪಬಹುದು. ಗೂಗಲ್ ಸರ್ಚ್ ಮಾಡ್ಕೊಳ್ಳೋದಕ್ಕ ಲೈವ್ ಮಲ್ತು ಜಿಡ ಎಡ್ಡೆ ಮೊಬೈಲ್ದ ಚಾರ್ಜ್ ಅಂಡಲ್ಲ ಒರಿಯು ಕಾಸು ಬತ್ತು ಜಿಡಲ್ಲ ಅದೇ ಕೇಶವಣ್ಣ. ಎಡ್ಡೆ ಐಡಿಯಾ ಸುಳ್ಳೆ. ಕಾರ್ಕಳದತ್ತಡ ಉಡುಪಿದ ದಿಪ್ಪು ಅತ್ತೆ ರವೀಂದ್ರಣ್ಣ. ಪುಷ್ಪಕ್ಕ ಸಂಪು ಮಲ್ಲ ಜನ ಆತೇರು ಅಂದೆ ಕೃಷ್ಣಣ್ಣ. ಹಾಯ್ ಚಂದ್ರು ಬ್ರದರ್, ಹಾಯ್ ಹೇಗಿದ್ದೀರಾ? ಟೀ ಕುಡಿದ್ರಾ? ಚಂದ್ರು ಬ್ರದರ್, ನಿಮ್ಗೆ ಏನಾದರೂ ಗೊತ್ತಾ ಈ ಹೂವಿನ ಬಗ್ಗೆ?
ಗುಡ್ ಈವ್ನಿಂಗ್ ಸಿಸ್ಟರ್. ಗುಡ್ ಈವ್ನಿಂಗ್. ಈ ಹೂವಿನ ಬಗ್ಗೆ ಏನಾದರೂ ಗೊತ್ತಾ? ಕಾಣ್ತದಲ್ಲ ಹೂವು. ಕಾರ್ಕಳ ಪುಷ್ಪಕ್ಕ ಅತ್ತು ಎಕ್ಕಾರ್ದ ಪುಷ್ಪಕ್ಕ ಅಂದೆ ಕೇಶವಣ್ಣ. ಬೊಲ್ಲೋಡು ಪೋಂಡ ಸಂಪು ಇಜ್ಜಿಜ್ಜಿ ಇಲ್ಲೇರಲ್ಲ. ಯಾನು ಒಲ್ಪಲ್ಲ ಉಳ್ಳೆ ನನ್ನ ನಾನು ಬರೋ ತನಕ ಬೇರೆಯವ್ರ ಹವ, ನಾನು ಬಂದಮೇಲೆ ನನ್ನದೇ ಹವ ಅಲ್ವಾ? ಗೂಗಲ್ಡ್ ಪಾಡ್ರೆಗೂ ಒಂಜಿ ಫ್ಲವರ್ ಬೋರ್ಡ್ ಅತ್ತ ಅಂದಿ ಎಂಚ ಕಡಪುಣ್ಣಿರೆಗ್ ಕೃಷ್ಣಣ್ಣನ ಆಗ್ತಿದ್ದಾರೆ. ಆಹೋ ಆಹೋ ಡಲಂಬರಿ ಹೂ ಅಂತಾರೆ ಸಿಸ್ಟರ್. ಹೌದಾ? ನಮ್ಮ ಕಡೆ ಇದೇ ಥರ ಕರೀತಾರೆ. ಹೌದಾ? ಎನ್ನ ಮೆಸೆ ತೋಜ್ಜಿ ಪೆದ್ದುಗು ಓದಿಯತೆ ಚರ್ಮುರಿ ಹೂ ಇರ ಮಂಡೆ ಓದಿಯೆ ಸಂಪತ್ತಣ್ಣ ಅವತೆ. ಯಾನು ಒಲ್ಪಲ್ಲ ಉಲ್ಲೆ ನಾನು ಬರೋ ತನಕ ಬೇರೆಯವರ ಹವ, ನಾನು ಬಂದಮೇಲೆ ನನ್ನದೇ ಹವ ಅಲ್ವಾ? ಅದೆಲ್ಲ ಚರ್ಮುರಿ ಹೂಗೆ ಇರ ಮಂಡೆ ಕೃಷ್ಣ ಅಣ್ಣಗ ಭಾರಿ ಖುಷಿಯಾಡು ಪುಷ್ಪಕ್ಕನ ಪನ್ನಗ ಅಂದೆ. ರವೀಂದ್ರ ಅಣ್ಣನ ಆಗ್ತಾ ಇದೆ ಓದು ಜೀರು ಓದಿಯೆ ಈ ಸಂಪತ್ತಣ್ಣ ಗುದ್ದು ಎತ್ತದ. ಓದಿದ್ದೇನೆ ಸಂಪತ್ತಣ್ಣ. ಲೈಕ್ ಡನ್, ಥ್ಯಾಂಕ್ ಯು. ಕಾರ್ಲದಾರ್ ಓದ್ಲೇರು, ಕಾರ್ಲದಾರ್ ಚೋಚ ಪಾಡ್ದಾರ ಅಂತ. ಹೂ ಜನರಿ ಬನ್ನಿ ಜನರೇ. ಸಂಪು ಚಾ ಪರಿಹಾರಗೇನೊಂದಿಲ್ಲ ಕೃಷ್ಣಣ್ಣ. ಚಂದ್ರು ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಸಿಸ್ಟರ್ ಎಂಚೋ ಉಲ್ಲರ್ ಅಲ್ಲ ಮೆರೆ ಕನ್ ತುಳು ಬರ್ಪು ಯಾನು ಹುಷಾರುಲ್ಲ. ಚಂದ್ರು ಬ್ರದರ್ ಈರೆಂಚುಲ್ಲರ್ ಲೈಕ್ ಕೊಡಿ ಅಂತ ಶಾಂತಕ್ಕ. ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ. ಕೆಂಪು ಚಾಪರಿಯ ಅಂದೆ ಸಂಪತ್ತ. ಹೂವೇ ಹೂವೇ ಯಾವ ಹೂವೇ ಅಂತ ರವೀಂದ್ರಣ್ಣ. ಯಾನು ಕುಸುಮಕ್ಕಗೂ ಕುಕ್ಕು ಕೊಯ್ಯರ ದೋಂಟಿ ಕಡ್ದು ಕೊರ್ನೆ ಅಂಚ ಲೇಟ್ ಅಂದೆ. ಇತ್ತೆ ಅಂಡಲ್ಲ ಬತ್ತಾರತ್ತೆ ಅಲ್ಲಿ ಈ ಯಾನೊಂಜಿ ಫೋಟೋ ಪಾಡ್ದತೆ ಆ ಪೂತ ಬಗ್ಗೆ ಒಂಚೂರು ಮಾಹಿತಿ ಕೊರ್ಲೆ. ರವಿ ಅಣ್ಣ ಕಾಫಿ ಆಯ್ತಾ ಅಂತ ಚಂದ್ರು ಬ್ರದರ್. ಚೋಚ ಪಾಡ್ನಿ ಕೇಶವಣ್ಣೇನು ಅವು ಕೆಂಪು ಚಾ ಸಂಪು ಅಂತ ಕೃಷ್ಣಣ್ಣ. ಕಾರ್ಕಳನ್ನ ಅದು ಯಾವ ಹೂವು? ಹೌದು ಹೇಳಿ. ಹಾಯ್ ರವೀಂದ್ರಣ್ಣ ಅಂತ ಮಹೇಶ್ ಅಣ್ಣ. ಟೀ ಆಗಿಲ್ಲ ನಿಮ್ದಾಯ್ತಾ ಚಂದ್ರು ಬ್ರೋ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಕಾರ್ಕಳನ್ನ ಹಾಯ್. ಕುಸುಮಕ್ಕ ಕುಸುಮಕ್ಕ ಇರುತ್ತೆ ಎಂತ ಎಂತ ಸಂಪತ್ತಣ್ಣ ಕುಸುಮಕ್ಕ? ಯಾರದು ಕುಸುಮಕ್ಕ? ಹೇಳುತ್ತೇನೆ ಕುಸುಮಕ್ಕ ಯಾರು ಹೇಳಿ. ಕೃಷ್ಣಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಸಂಪತ್ತಣ್ಣ ಕುಸುಮಕ್ಕ ಏರು ರಪ್ಪವ ನೋಡಿರಿ. ಮಹೇಶ್ ಅಣ್ಣ ನಮ್ಮ ನೈಟ್ 3 ಗಂಟೆಗೆ ಚೋಚ ಪಾಡನಿ ಅಂತ ಕೇಶವಣ್ಣ. ಹಾಯ್ ಮಹೇಶ್ ಅಣ್ಣ ಅಂತ ಕೃಷ್ಣಣ್ಣ. ಇನ್ನು ನೈಟ್ ಆಂಡಲ್ಲ ಮಲ್ಲೆಜ್ಜಿ ಓ ಹೂ ಪಂದು ಲೈವ್ ಪನಂದ ಲೈವ್ ಅಂಡಿಚ ಅಂದು ಲೈಕ್ ಡನ್. ಜಸ್ಟ್ ಬ್ರದರ್ ಹಾಯ್. ಜಸ್ಟ್ ಬ್ರದರ್ ನಿಮ್ಗೆ ಏನಾದರೂ ಗೊತ್ತಾ ಈ ಹೂವು ಯಾವುದಂತ? ಕಾರ್ಕಳ ಹಾಯ್ ಎಂಚೊಲ್ಲರ್ ಪನಂದ ಸಂಪತ್ತಣ್ಣ ಹಾಯ್. ರವಿ ಬ್ರದರ್ ಹಾಯ್ ಅಂತ ಜಸ್ಟ್ ಬ್ರದರ್. ಜಸ್ಟ್ ಜಾಯ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸೂಪರ್ ಸೂಪರ್ ಅಂತ ಜಸ್ಟ್ ಬ್ರದರ್. ಮಹೇಶ್ ಅಣ್ಣ ನಾನು ಕೇಳಿದ್ದಕ್ಕೆ ಆನ್ಸರ್ ಹೇಳಿ. ಎಲ್ಲಿ ಹೋದ್ರಿ? ಇದು ಯಾವ ಹೂ? ಅಲ್ಲಿ ಒಂದು ಹಾಕಬೇಕಿತ್ತಲ್ಲ ನಾನು ಹಾಕಲಿಲ್ಲ. ನಾನು ಟೀ ಕುಡಿತಾ ಇದ್ದೀನಿ ಅಣ್ಣ. ಹೌದಾ? ನಾವೆಲ್ಲ ಬರಬೇಕಾ ಈಗ ಟೀ ಕುಡಿಲಿಕ್ಕೆ? ಮೇಫ್ಲವರ್ ಅಲ್ಲ ಅದು, ಮೇಫ್ಲವರ್ ಅಲ್ಲ ಜಸ್ಟ್ ಬ್ರದರ್. ಸರಿ ನೋಡಿ ಮಾರೆ, ನಿಮಗೆ ಮೇಫ್ಲವರ್ನಾಗೆ ಕಾಣ್ತದ? ಮುದ್ದುನ
ಮುದ್ದುನು ಆನೆಕೆರೆಕ ನೂಕು ಮಹೇಶ ಎಂಗೆ ಅರ್ಥ ಆಯ್ತು ಮಸ್ತಕ ಅಭಿಷೇಕ ದಾನಿಯಾ ಓಹೋ ಓ ಹಂಗ ನೋಡ್ಕೊಳ್ತೇನೆ ಆಯ್ತಾ ಸಂಪತ್ತಣ್ಣ ಬನ್ನಿ ಅಲ್ಲಿ ಸಿಗಿ ಆಯ್ತಾ ಬಾಯಿ ಮುದ್ದು ಅಕ್ಕ ಮ್ಯಾಗಿ ದೂರ ಮ್ಯಾಗಿ ತಿನ್ರಿ ಯಾನು ಮ್ಯಾಗಿ ಮಾಡೋದು ನೀರು ಹೊಡೆ ಹೋಗಿ ನಾನು ಅದೇ ಹೇಳಿದ್ದೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಜೂನ್ ಫ್ಲವರ್ ಅಯ್ಯೋ ಜಸ್ಟ್ ಬ್ರದರ್ ಜೂನ್ ಫ್ಲವರ್ ಇರ್ಬೇಕಂತ ಹೇಳ್ತಿದ್ದಾರೆ ಬಿರೋಸಣ್ಣ ಹಾಯ್ ಬಿರೋಸಣ್ಣ ನಿಮಗೆ ಗೊತ್ತಿರ್ಬೇಕಲ್ವಾ ನೀವು ಮಂಗಳೂರಿನವರಲ್ಲ ನಿಮಗೆ ಗ್ಯಾರಂಟಿ ಗೊತ್ತುಂಟು ಅದು ಯಾವ ಹೂವು ಅಂತ ರವೀಂದ್ರಣ್ಣ ನಗ್ತಿದ್ದಾರೆ ಸೂಪರ್ ಸೂಪರ್ ಅಂತ ಜಸ್ಟ್ ಬ್ರದರ್ ಹಾಯ್ ಕಾರ್ಕಳ ಅಂತ ಶಾಂತಕ್ಕ ಹಾಯ್ ಬಿರ್ವಾಜ್ ಕೂ ಅಂತ ಹೇಳ್ತಿದ್ದಾರೆ ಕೇಶವಣ್ಣ ಹಾಯ್ ರವೀಂದ್ರ ಬ್ರೋ ಅಂತ ಬಿರೋಜ್ ಅಣ್ಣ ಹಾಯ್ ಬಿರ್ವಾಜ್ ಅಂತ ಶಾಂತಕ್ಕ ಬಿರೋಜ್ ಬ್ರೋ ಅದು ಯಾವ ಹೂವು ಅಂತ ಕೇಳ್ತಿದ್ದಾರೆ ರವೀಂದ್ರಣ್ಣ ಪೂರ ಪೋಲೆ ಒಂದೊಂದಲೇ ಒಡೆಗೆ ಸಂಪತ್ತಣ್ಣ ಗುದ್ದಿದ್ಲಿ ಜುಲೈ ಫ್ಲವರ್ ಜುಲೈ ಫ್ಲವರಾ ಓಹೋ ಹಾಯ್ ಶಾಂತ ಸಿಸ್ ಅಂತ ಬಿರೋಜ್ ಅಣ್ಣ ಹಾಯ್ ಅಶು ಅಂತ ಬಿರೋಜ್ ಅಣ್ಣ ಹೇಳ್ತಿದ್ದಾರೆ ಹೂವಿನ ಹೆಸರು ಹೇಳಿ ಬನ್ನಿ ಗೈಸ್ ಹಾಗೆ ಲೈಕ್ ಕೊಡಿ ಕಮೆಂಟ್ ಆಗಿ ಹಾಂ ಗೊತ್ತಾಯಿತು ಫೆಬ್ರವರಿ ಫ್ಲವರ್ ಹೌದಾ ಹೌದಾ ಜಸ್ಟ್ ಬ್ರದರ್ ನನಗೆ ಗೊತ್ತಿಲ್ಲ ಫೆಬ್ರವರಿಯಲ್ಲಿ ಫ್ಲವರ್ ಆಗುತ್ತಾ ಬೊಕ್ಕ ಸಮಾಚಾರ ಪನೋಡು ಸಂಪತ್ತಣ್ಣ ಒಲ್ಪದ ಮರ ಅವು ಗೊತ್ತುಂಡ ಚಳಿ ಉಂಡೆ ಚಳಿ ಇಜ್ಜಿ ಸೆಕೆ ಫ್ಯಾನ್ ಪಾಡ್ದೆ ಚಾ ಪರಿಹಾರ ಚಾ ಇಜ್ಜೆ ಜಸ್ಟ್ ಬ್ರದರ್ ಇರ್ನಾಡ ಕೃಷ್ಣಣ್ಣ ಎಸ್ಕೇಪ್ ಮ್ಯಾಗಿ ತಿಂದ್ರೆ ಪೋಯರ್ ಮಹೇಶ್ ಅಣ್ಣೆಲ್ಲ ಎಸ್ಕೇಪ್ ಯಾನು ತೂವರೆಗೆ ಬರ್ಪೆ ಬಲೆ 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 ಸೂಪರ್ ಥ್ಯಾಂಕ್ ಯು ಸಂಪಿಗೆ ಅಯ್ಯೋ ವಿರೋಧಣ್ಣ ಅವು ಸಂಪಿಗೆನೇ ಇರ ಮಂಡೆ ಇರು ಒಲ್ತು ಬರ್ತನ್ ಬನ್ನಿ ಸೂಪರ್ ಥ್ಯಾಂಕ್ ಯು ಜಸ್ಟ್ ಬ್ರದರ್ ಯಾರಾದರೂ ಹೇಳಿ ಬರ್ಸ ಉಂಡ ಬರ್ಸ ಇಜ್ಜಿ ರವೀಂದ್ರಣ್ಣ ಆಗ್ತಾ ಇದ್ದಾರೆ ಹೂವು ಗೊತ್ತುಜ್ಜಿ ಅಂಡ ಮುದ್ದುವರನಿ ಕೇಶವಣ್ಣನ ಅಂಗಡಿದ ಗೋಬಿ ಕಂಡಿನವಿಕ್ಕೆ ಒಂದೇ ಒಂಜು ವಾರ ಕಟ್ಟದು ಹಾಕುದು ಇರ ಮಂಡೆ ಮಹೇಶ್ವರಣ್ಣ ಗುದ್ದಿದ್ಲ ಇರಕ್ಕೆ ಬಿರುವಸ್ ಫಾರಿನ್ ಡಿಪ್ಪುನು ಅಂದಂದು ಸಂಪಿಗೆ ಹತ್ತು ಗುಲಾಬಿ ಪೂ ಒಂದು ಸಂಪತ್ತಣ್ಣ ಒಂದು ನಿಖಿಲ್ಗೆ ಮೆಸೇಜ್ ನಿಖಿಲ ಓದಿಲ್ಲ ಬಿರೋದಣ್ಣೆ ಓದಿ ಎರಡಾಂಡ ಆ ಮೆಸೇಜ್ ಆಯ್ಷಾ ಅಂತಕ್ಕ ಬಂದಿಲ್ಲ ಮಹೇಶ್ ಅಣ್ಣೆ ಬನ್ನಿ ಗೈಸ್ ಕಮೆಂಟ್ ಹಾಕಿ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಹಾಗೆ ಈ ಹೂವಿನ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ ಹಾಯ್ ಸಂಪತ್ತಣ್ಣ ಅಂತ ಮಹೇಶ್ ಅಣ್ಣ ಕಾರ್ಕಳ ಚಾಂಡೆಗೇನೊಂದು ಶಾಂತಕ್ಕ ಲೈಕ್ ಕೊಡಿ ಹೌದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಮುದ್ದು ಅಕ್ಕ ಇರಿನ ನಂಬಿಕೆ ಅಂಗಡ್ಡು ಅಂತಂಡ ಇರು ಗೋಬಿ ಕಂಡು ಹಾಯ್ ಸಂಪು ಪೋಯ ಬೀಚಿಕ್ಕೇನಂದಿರು ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ ಗೊತ್ತಾಂಡು ಮಲ್ಲಿಗೆನೇ ಇರ ಮಂಡೆ ಇಚಿ ಅಕ್ಕ ಬಂದಿರು ಮಹೇಶ್ ಅಣ್ಣ ಅದು ಯಾವ ಹೂ ಹೌದು ಗೊಂಡೆ ಹೂ ಹೌದಾ ಸಂಪತ್ತಣ್ಣ ಹೈಡಲ್ಲಿರೋರು ಕೆಳಗೆ ಬಂದು ಕಮೆಂಟ್ ಮಾಡಿ ಹೌದು ನಿಮ್ಗೇನಾದರೂ ಈ ಹೂವಿನ ಬಗ್ಗೆ ಗೊತ್ತಿದ್ರೆ ನಮಗೂ ಕೂಡ ತಿಳಿಸಿ ಮಲ್ಲಿಗೆ ಅಬ್ಬಲಿಗೆ ಸೇವಂತಿಗೆ ನೈಸ್ ಲೈವ್ ಸಂಪಿಗೆ ಅಂತ ಹೇಳ್ತಿದ್ದಾರೆ ಮೈಸೂರು ಮಲ್ಲಿಗೆ ಅದು ಉಪ್ಪ ಹೌದಾ ಮೈಸೂರು ಮಲ್ಲಿಗೆ ಹಳದಿ ಇರುತ್ತಾ ಜಸ್ಟ್ ಬ್ರದರ್ ಸಂಪಿಗೆ ಅಲ್ಲ ಯಾರು ಹೈಡಲ್ಲಿ ಇಣುಕು ನೋಡಬೇಡಿ ಬನ್ನಿ ಕಮೆಂಟ್ ಹಾಕಿ ಅರಶಿನ ಹೂ ಕರೆಕ್ಟ್ ಫುಡ್ ಆದಿಪ್ಪಡ ಈಗ ಮಂಜುಲ್ ಬಿರ್ಕದನು ಅತ್ತೆ ರವೀಂದ್ರಣ್ಣ ಮಂಜುಲ ಬಿರ್ಕದು ಹೋತುನು ಅಂಚದವು ಅಂಚಾತು ಕನಕಾಂಬರ ಕೇಶವಣ್ಣ ಕನಕಾಂಬರನ ಇರ ಮಂಡೆ
ಮಂಜಲ್ ಪೂ ಹಾ ಪೂ ಮಂಜಲ್ಲೇ ಉಂಟು ಅಂಡ ಇತ ಪುದರ್ದ ರವೀಂದ್ರನಾಥ ಇದ್ದಾರೆ ಮತ್ತೆ ಸನ್ಫ್ಲವರ್ ಸನ್ಫ್ಲವರ್ ಯಾನು ವಿಡಿಯೋ ಪಾಡ್ದೆ ತುಲೆ ಅವು ಸನ್ಫ್ಲವರ್ ಇರ್ನ ಮಂಡೆ ಸರಿ ತುಲೆ ಇರ್ಬೋದು ಸಂಪತ್ ಅಣ್ಣ ಹಾ ಅಂದ್ ಪನೊಂದುಲ್ಲೆ ರವೀಂದ್ರಣ್ಣ ಮಹೇಶ್ ಅಣ್ಣೆ ದೂರ ಪೋಯಿರು ಆರ್ ನಾಡಂಬರ ಪೋಯಿನಿ ಅಂದು ಪೂನು ಅಲ್ಲ ಉಳ್ಳೇರು ಮುದ್ದು ಕುಸುಮಕ್ಕನ ಅಂಗಡಿದ ಕುರ್ಕುರೆ ಬೈದನಿಗೆ ರಡ್ಡು ಬಂಡ ಕಾಣೆ ಹಾಯ್ ಕೇಶವ್ ಬ್ರೋ ಪನ್ನೊಂದು ಬಿರುವಜನ ಸುಂಟರ್ ಗಾಡಿ ಮೂವಿಡು ಉಂಡವು ಪೂ ಅಂದ ಈರು ಹುಷಾರಿಗೆ ಈ ರವೀನ್ಪುರ ನಾಡು ಬರ್ತಿದ್ದಾರಪ್ಪ ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್ ಸೂಪರ್ ಅಂತ ಹೇಳ್ತಿದ್ದಾರೆ ಅವು ಸನ್ಫ್ಲವರ್ ಹತ್ತು ಗೊಂಡೆ ಪೂ ಈರ್ನ ಮಂಡೆ ಇದೀವಲ್ಲ ಯಾನು ಸುರುಟ್ಟೆ ಪಂತೆ ದಾದೆ ಕೇಶವಣ್ಣ ಕಾರ್ಕಳಗು ಒಂದೇ ಬೇಲತ್ತೆ ದಾ ಅಂದಿ ಯಾರಿಗೆ ಅವೇ ಬೇಲ ಅರೆ ಪಾಡು ನಾವು ಸೂರ್ಯಕಾಂತಿ ಸನ್ಫ್ಲವರ್ ಸೂರ್ಯಕಾಂತಿ ಒಂದೇ ರವೀಂದ್ರಣ್ಣ ನೀವೆಂತ ನೀವು ಜಪಾನಿಂದ ಬಂದವರ ಚಂದ್ರ ಚಕೋ ಬಿರುವಾಸ್ ಸುರುಟ್ಟೆ ಹಾಯ್ ಪಂತೆ ಪನೊಂದಿಲ್ಲ ಕೇಶವಣ್ಣ ಓ ಜನರೇ ಬನ್ನಿ ನಿಮ್ಗೇನಾದ್ರೂ ಮಾಹಿತಿ ಇದ್ರೆ ಹೇಳಿ ನಾವು ಕೂಡ ನಿಮ್ ಜೊತೆ ಮಾತಾಡ್ತೇವೆ ಒಂದು ಕಾಕಜಿಬು ಅಯ್ಯೋ ಸಂಪತಣ್ಣ ಈರ್ ನಿದ್ರೆಡುಲ್ಲರು ಹೋದವರ ಜತ್ತು ಬಲ್ಲ ಸರಿಯಪ್ಪ ನಾಟ್ಯ ಮಯೂರಿ ಎಸ ಮೂಲು ನಾಗವಲ್ಲಿ ಉಳ್ಳೇರು ಆರ್ಡೆ ಕೇರ್ಲೆ ಬಾನು ಹಾ ಓಲ್ಲೇರು ಕೇಶವಣ್ಣ ನಾಗವಲ್ಲಿ ಬನ್ನಿ ಗೈಸ್ ಕಮೆಂಟ್ ಹಾಕಿ ನಿಮ್ಗೆ ಏನಾದ್ರೂ ಹೂವಿನ ಬಗ್ಗೆ ಮಾಹಿತಿ ಗೊತ್ತಿದ್ರೆ ಹೇಳಿ ಸರಿಯಾಗಿ ನೋಡಿ ಹೂ ಎಷ್ಟು ಚಂದ ಉಂಟಲ್ವಾ SMS ಪೂ ಸಂಪತಣ್ಣ ಇರ ಮಂಡೆ ಇರಿಗೆ ತಿನ್ನೆ ಜಾಸ್ತಿ ಅಂಟ ಅವು ಮರವು ಮೇರ್ನ ಬೇತೇನೆ ವಿರೋಸಣ್ಣ ಎಂಕೆ ಗೊತ್ತು ಪಂದಿ ಆ ನಿಕ್ಲೆಡಕ್ಕೆ ಏನೊಂದಿಲ್ಲ ನಿಕ್ಲೆ ಏನನೆ ಮಂಗೆ ಅಲ್ಪವರ ಎಂಕ್ ಗೊತ್ತುಂಟು ಕುಲ್ಲುನ ಆ ಮರಟ್ ಮಾತ ಮರಟ್ಲ ಕುಲ್ಲುಂಡಿಯೇ ಅವು ಒಂಜೆ ಮರಟ್ ಗುಬ್ಬಚ್ಚು ಕುಲ್ಲು ನತ್ತು ಬಿರುವಾಸ ನಗ್ತಿದ್ದಾರೆ ಶಾಂತಕ್ಕ ರಬ್ಬರ್ ಮರ ತುಯ್ಲೆಕ್ಕುಂಟು ಇರೆಪುರ ಒಂಚೂರು ಅಂಚೆ ಉಂಡತೆ ಅವು ಪೂ ದೆಪ್ಪುಗ ಖಾಲಿ ಇರೆಂದು ಸರ್ಚ್ ಮಲ್ತು ಬರ್ಪೆ ಪೋದು ಬಲ್ಲ ಅಂತಕ್ಕ ಎಡ್ಡೆ ಹೊಡೀರಿ ಈಗ ತತಾಸ್ತು ಬಾಲೆದ ಅಪ್ಪೆ ಮೇರ್ ಪಂದು ಬಾಲೆದ ಪುದರ್ ಪಂಪು ಅಯ್ಯೋ ಕೇಶವಣ್ಣ ಚಿಟ್ಟೆ ಹೂ ಚಿಟ್ಟೆ ಹೂ ಮುಂದೆ ಹೋಗ್ಲಿ ಚಿಟ್ಟೆ ಹೂ ಹಾಗೆ ಇಲ್ಲ ಚಿಟ್ಟೆ ಹೂ ಸಣ್ಣ ಗಿಡ ಇರುತ್ತೆ ಸಣ್ಣ ಸಣ್ಣದು ಗಿಡ ಇರುತ್ತೆ ಚಿಟ್ಟೆ ಹೂ ಮೇಫ್ಲವರ್ ಏಪ್ರಿಲ್ದ ಹಾಕ್ತೀನಿ ಮೇಫ್ಲವರ್ ಅಲ್ಲ ಅದು ಮೇಫ್ಲವರ್ ಇನ್ನೊಂದು ರೀತಿತ್ತು ಇದು ಬೇರೆ ಸಂಪತ ಚಿಂಕ್ರವು ಅದ್ಯಾವುದು ಮಾರೆ ಚಿಂಕ್ರವು ಪಾಂತೆ ಹೂಗೆ ರವಿರಣ್ಣ ಹೌದಾ ಅಲ್ಲ ಕಿರಂಗ ಹೂ ಹೇಗೆ ಹಾಗೆ ಇರ್ತದನ್ನ ಮಾತಾಡುದು ಮಹೇಶ್ ಅಣ್ಣ ಚಿಂಕಿ ಹೂ ಚಿಂಕಿ ಅಲ್ಲ ಪಿಂಕಿ ಸಂಪತಣ್ಣ ಅತ್ತೆ ರವೀಂದ್ರಣ್ಣ ಒಂದೊಂದ್ರಲ್ಲಿ ಮಹೇಶ್ ಅಣ್ಣ ಚಿಂಕಿಗೆ
ಮೇಪ್ಲವರ್ ಯಾನು ಫಸ್ಟ್ಗೆ ಬಂತ ಅತ್ತೆ ಅತ್ತಿಗೆ ಮೇಪ್ಲವರ್ ಅತ್ತು ಮೇಪ್ಲವರ್ ಮರನ್ ತೋಜೈನೆ ಅತ್ತ ತುತ್ತು ಜರ ಮರಣಿ ಆ ಓಣಂ ಹಬ್ಬಗ ರಂಗೋಲಿ ಪಾಡುನು ಪೂ ಅಂದ ಅರಶಿನ ಅರಶಿನ ಗಿರಂಗ ಅಯ್ಯೋ ದೇವ ಓ ಜನರೇ ಬನ್ನಿ 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 ನೀವಾದ್ರೂ ಹೇಳಿ ಇವರೆಲ್ಲ ಬಿಂಗಿರಿಗಾಡ್ತಾರೆ ನೀವಾದ್ರೂ ಹೇಳಿ ಹೈಡಲ್ಲಿ ಇರಬೇಡಿ ಬೇಗ ಬೇಗ ಬಂದು ಕಮೆಂಟ್ ಹಾಕಿ ಬರೀ ಇವರು ಮಸಾಲ ಹೂ ಮಸಾಲ ಒಂದಕ್ಕೆ ಮಾಡ್ಲಿಕ್ಕೆ ಹಾ ಕೆಸ್ಕಾರು ಹೂವು ಅದೆಂತ ಅದು ಯಾವ ಹೂವು ರವೀಂದ್ರಣ್ಣ ಕೆಸ್ಕಾರು ನಿಮ್ಮ ತಲೆ ಕೆಸ್ ಎಂಚಿನ ರವಿ ಬ್ರೋ ಅವು ಕೆರೆಂಗ್ ದಪ್ಪು ಅಂದ ಸೇಮೆ ಹೂವು ಅದು ಯಾವುದು ಮರ ಸೇಮೆ ಹೂವು ಸೇಮೆ ತಿನ್ನುವುದಾಯ್ತಾ ತಿನ್ನಿ ನೀವು ಆ ಮರದ ಕಂಡೆಗರ್ಪಿ ಅದರಲ್ಲಿ ಕಿರೆಂಗು ಉಂಟು ಅದಕ್ಕೆ ನಾನು ಕಿರೆಂಗು ಪೂವು ಅಂದದ್ದು ಹೌದಾ ಮಹೇಶಣ್ಣ ರವೀಂದ್ರಣ್ಣ ನಗ್ತಾ ಇದ್ದಾರೆ ನಿಮ್ಗೆ ಕಾಗದ ಹೂವು ನೋಡ್ಬೇಕಾ ಕಾಗದ ಹೂವು ಹೇಳಿದ್ರು ಸಂಪತ್ತನ್ನಲ್ಲ ಎಲ್ಲಿ ಹೋದ್ರಿ ಕಮೆಂಟ್ ಹಾಕೋರು ಇದ್ದಾಗದು ನೋಡಿ ಈಗ ಬರ್ತದ ನೋಡಿ ಇದಕ್ಕಾಗದು ಯಾಕೆ ಬರ್ತಾ ಇಲ್ಲ ಇದಕ್ಕಾಗದು ನೋಡಿ ಐಟು ಮುಳ್ಳು ಉಂಟಾ ಐಟು ಮುಳ್ಳು ಇಲ್ಲ ಅದು ಯಾವ ಹೂ ನೆಲದ ಮ್ಯಾಗೈತು ಮ್ಯಾಗೈತು ಅದು ನೆಲದ ಮ್ಯಾಗ ಐತೆ ಅಣ್ಣ ಹಾಯ್ ಹಾಯ್ ಹೇಗಿದ್ರ ಅವು ಜಾತಿ ಮರ ಹತ್ತು ಕಾಟು ಮರ ಅಂದೆ ತಿಂಡಿ ಅಂತ ಹೇಳ್ತಿದ್ದಾರೆ ಆರ್ಕೆ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ ಹಾಯ್ ಸ್ವಾತಿ ಅಕ್ಕ ಹಾ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ ಬೇಲಿದ ಬರೀ ಟಿಪ್ಪು ನಾ ಅಂದಿ ಒಂದು ಬೇಲಿದ ತಲೆ ಸ್ವಾತಿ ಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ ಆರ್ಕೆ ಅಣ್ಣ ಹಾಯ್ ಸ್ವಾತಿ ಅಕ್ಕ ಅಂತ ಮಹೇಶ್ ಅಣ್ಣ ಹಾಯ್ ಸ್ವಾತಿ ಅಕ್ಕ ಅಂತ ಹೇಳ್ತಿದ್ದಾರೆ ಗುಡುಗು ಗಾಳಿ ಜೋರು ಬರ್ತಾ ಇದೆ ಮುದ್ದು ನಾನು ಹೋಗಿ ಆಯ್ತಾ ಸ್ವಲ್ಪ ಸಿಕ್ಕೊಂಡು ಅವು ಬಾರಿಟ್ಟು ಉಂತಲೆ ನಿಕ್ಲೆ ಹೆಂಗೆ ಅವೇ ಆನ್ಸರ್ ಬೋರ್ಡು ಉಂದಂಡಲ್ಲಿ ನಿಕ್ಲೆ ಗೊತ್ತುಂಡು ಬಿಡ್ಲಿ ಹಾಯ್ ಆರ್ಕೆ ಅಣ್ಣ ಅಂತ ಹೇಳ್ತಿದ್ದಾರೆ ಅದು ಹೂ ಯಾವುದಂತ ಬೇಕು ಇದಾದ್ರೂ ನಿಮ್ಗೆ ಗೊತ್ತುಂಟು ಕಾಗದು ಉಂಟಂತ ಅದರಲ್ಲಿ ಮುಳ್ಳುಂಟು ಇದರಲ್ಲಿ ಮುಳ್ಳುಂಟು ಅದರಲ್ಲಿ ಮುಳ್ಳಿಲ್ಲ ಯಾವ ಹೂವು ಅಂತ ಯೋಚನೆ ಮಾಡಿ ಕಾರ್ಕಳನ್ನ ಹಾಯ್ ಅಂತ ಹೇಳ್ತಿದ್ದಾರೆ ಸಾತ್ಯಕ್ಕ ಯಾವ ಹೂವು ಯೋಚನೆ ಮಾಡಿ ರವೀಂದ್ರಣ್ಣ ತಗೊಳ್ಳಿ ನಿಮ್ಮ ಇವತ್ತಿನ ಪ್ಯಾಕೇಜ್ ಥ್ಯಾಂಕ್ ಯು ಆರ್ಕೆ ಅಣ್ಣ ಹಾಯ್ ಕೇಶವಣ್ಣ ಅಂತ ಸ್ವಾತ್ಯಕ್ಕ ಗುಡುಗು ಬರ್ಪುಣ್ ಬಂದು ಪಂಡ್ರೆಗೆ ಬತ್ತಿನಕ್ಕೇನದಲ್ಲಿ ಅಂದಂದು ಓ ಜನರೇ ಬನ್ನಿ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಎಲ್ಲ ಓಡಿದ್ರಂತ ನಾನಿಲ್ಲಿ ಅವರ ತಲೆ ತಿಂತೇನಂತ ಓಡಿದ್ರು ಹೆದ್ರಿಕೆ ಆಯ್ತು ನನ್ನ ಲೈವ್ಗೆ ಬರ್ಲಿಕ್ಕೆ ಹೆದ್ರಿಕೆ ಇವರಿಗೆ ಅಲ್ವಾ ಹೆದರಬೇಡಿ ಜನರೇ ಬನ್ನಿ ಬನ್ನಿ ಹಾಯ್ ಕೇಶವಣ್ಣ ಅಂತ ಯಾವ ಮರ ಅಂತ ರವೀಂದ್ರಣ್ಣ ಯೋಚನೆ ಮಾಡ್ತಿದ್ದಾರೆ ತುಂಬೆ ನಿಮ್ಮ ಮಂಡೆ ತುಂಬೆ ಶೇಷಪ್ಪಣ್ಣನ ಪಾಡಿಡು ಉಂಡು ರವೀಂದ್ರಣ್ಣ ಅಂದ ಮಹೇಶಣ್ಣ ಗೊತ್ತೇಜ್ಜಿ ಸ್ವಾತಿ ನಮಸ್ತೆ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ ನಂದಿ ಬಟ್ಟಲು ಹೂ
ಕಾರ್ಕಳನ್ನ ಎಲ್ಲ ಪೂಯಿ ಪನ್ನದಲ್ಲಿ ರವೀಂದ್ರಣ್ಣ ಕುಸುಮ ಎಂಕರಡ್ಡು ಬೋರ್ಡ್ ಅದೇ ಒಣಸ. ನಿಮಗೆ ಏನು ಬೇಕು ಹೇಳಿ, ಊಟ ಬೇಕಾ, ತಿಂಡಿ ಬೇಕಾ? ತಿಂಡಿ ಬೇಕಾದ್ರೆ ಇವರು ಆರ್ಕೆ ಹಣ್ಣು ಕೊಡ್ತಾರೆ. ಹಾ ಪೋಕ ಪನ್ನೊಂದುಲ್ಲೇರ್ ಮಹೇಶ್ ಅಣ್ಣ ಮಂಜುಳ ಅದು ಯಾರು ಮರ ಮಂಜುಳ? ಇಲ್ಲಿ ಯಾರಾದ್ರೂ ಮಂಜುಳ ಅವ್ರು ನೋಡಿದ್ರುಂಟಲ್ಲ ನಿಮ್ಮನ್ನು ಗುದ್ದಿ ಚಟ್ನಿ ಮಾಡ್ತಾರೆ ನೋಡಿ. ಆ ಕೈಕ್ ಬೆರಿಕ್ ರವಿಬ್ರು ತಾದಿ ಆಮ್ಲೆಟ್ ಬೇಕು. ಆಮ್ಲೆಟ್ ಬೇಕಾ? ಹಾಗಾದ್ರೆ ಕೋಳಿಯಲ್ಲಿ ಕೇಳಿ, ಕೋಳಿ ಮೊಟ್ಟೆ ಕೊಟ್ರೆ ಆಮ್ಲೆಟ್ ಮಾಡುವ. ಬನ್ನಿ ಜನರೇ ಬನ್ನಿ, ಸಭೆಗೆ ಹಾಜರಾಗಿ. ಇದು ಯಾವ ಹೂವು? ಇದನ್ನೊಂದು ಪಿನ್ ಮಾಡುವ. ಇದು ಯಾವ ಹೂವು ನೋಡಿ ಗೈಸ್, ಯಾವ ಹೂವು? ಯಾನು ಪಿದಾಡುವೆ ಡಾಟಾ ಖಾಲಿ ಉಂತುಲೆ ಸಂಪತ್ತಣ್ಣ ಒಂದು ಪೂವು ಇಂದು ಪಂದು ಪೋಲೆ ಇರು ಒಡೆ ಬಲಿಪು ಡಾಟಾ ಖಾಲಿ ಅಣ್ಣ ಒಂಜಿ ಪಾಡ್ಲೆ ಇರು 33 ರೂಪಾಯಿ ಪಾಡ್ಲೆ ಯಾವ. ಹಾಯ್ ಸಾಗರ್ನ ಹಾಯ್ ಹಾಯ್ ಚಾಪರಿಯಾರ ಇರೆಗೂ ಗೊತ್ತು ಜಾಪಗ ನಿಖಲ್ಪುರ ಪನ್ನೋಡು ಬೊಕ್ಕ ಹೆಂಗ್ ಗೊತ್ತಿತ್ತಾನೆ ಬಂತು. ಯಾವುದೋ ಒಂದು ಪುಷ್ಪ ಇರಬೇಕು, ಆ ಪುಷ್ಪ ಹೌದು, ಅದಕ್ಕೆ ಹೆಸರು ಉಂಟಲ್ಲ. ಹಾಯ್ ಸಂಪು ಬ್ರದರ್ ಅಂತ ಹೇಳ್ತಿದ್ದಾರೆ ಸಾಗರಣ್ಣ. ಫ್ಲವರ್ ದ ಪುದರ್ ಪನ್ ಆಮ್ಲೆಟ್ ಕೊರ್ಕ ಪುದರ್ ಪನ್ನಕ್ಕೆ ಫಕೀರ ಅದ್ಯಾರು ಮಾರ್ರೆ? ಯೋ ದೇವರ ಕೇಶವಣ್ಣ. ರವೀಂದ್ರಣ್ಣ ನಗ್ತಿದ್ದಾರೆ. ಬನ್ನಿ ಗೈಸ್ ಕಮೆಂಟ್ ಹಾಕಿ. ಮಹೇಶ್ ಅಣ್ಣ ಓಡಿದ್ರು ನೋಡಿ, ಅವರಿಗೆ ಹೆದರಿಕಾಗಿದೆ. ಇವಳು ನನ್ನ ತಲೆ ತಿನ್ನದೆ ಬಿಡುದಿಲ್ಲ ಅಂತ ಡಬಲ್ ಆಮ್ಲೆಟ್. ಹೌದು ಡಬಲ್ ಆಮ್ಲೆಟ್, ಸಿಂಗಲ್ ಯಾರಿಗೂ ಇಲ್ಲ, ಡಬಲ್ ಆಮ್ಲೆಟ್ ಕೊಡುವ, ಕಬಾಬ್ ಕೊಡುವ, ಚಿಲ್ಲಿ ಕೊಡುವ, ಬಿರಿಯಾನಿ ಬೇಕಾದ್ರೆ ಬಿರಿಯಾನಿ ಕೊಡುವ. ಓ ಗೈಸ್ ಬನ್ನಿ ಗೈಸ್. 90 ಪಾಂಡ ನೆನಪಾವತ್ತ ಕೇಶವಣ್ಣ? 90 ಪಾಡ್ಲೆ. ಮುದ್ದು ಅಕ್ಕ ಬಸ್ಸಿಗೆ ಉಂತಿನಲ್ಪ. ಇಜ್ಜಿ ಗೋಲ್ಡನ್ ಶವರ್ ಟ್ರೀ ಹೌದಾ ಸಾಗರಣ್ಣ? ಕರೆಕ್ಟಾ? ಇದು ಗೊತ್ತಿಜ್ಜಿಂಡ ಎಂಕು ಗೊತ್ತು ಐಕೆ ಅನ್ನೆಗಳಿಗೆ ಎನ್ನು ಬಕದಾಯ ಪಾಡೋಡು ಎಂಕೈತ ಬಗ್ಗೆ ಮಾಹಿತಿ ಬೋರ್ಡ್ ಐಕೆ ಪಾಡ್ತ ದೇವಕಾಂಚನ ಅವಿಯರಿಗೆ ದೇವಕಾಂಚನ. ಹೌದು ಅಂತ ಹೇಳ್ತಿದ್ದಾರೆ ಸಾಗರಣ್ಣ. ಎಂಕು 1,500 ಲೀಟರ್ ಪೌಡರ್ ಹಾಕೊಂಡು ದಾದೆ ಕೇಶವಣ್ಣ ಈ ರೇಂಜಿನ ಗಾಡಿ ಬಿಡ್ತಾನೆ. ರವೀಂದ್ರಣ್ಣನ ಆಗ್ತಾ ಇದ್ದಾರೆ. ಮಹೇಶ್ ಅಣ್ಣ ಎಲ್ಲಿ ಹೋದ್ರು? ಕೃಷ್ಣಣ್ಣ ಎಸ್ಕೇಪ್ ಆದ್ರು. ಆಮೇಲೆ ಯಾರು ಶಾಂತಕ್ಕೆ ಎಸ್ಕೇಪು, ಎಲ್ರು ಎಸ್ಕೇಪ್. ಓ ಜನರೇ ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ ಮಾರೆ, ನಂಗೆ ಮನೆಗೆ ಹೋಗ್ಬೇಕು. ಬೊಕ್ಕ 90 ಒಡೆಯ ಉಂಟು ಅಂದ. ಇದು ಯಾವ ಹೂವು? ಇವತ್ತು ರಾತ್ರಿ ನಿದ್ದೆ ಮಾಡಬೇಡಿ ಆಯ್ತಾ ರವೀಂದ್ರಣ್ಣ? ಈಗ ನಿದ್ದೆಯಲ್ಲಿ ಕೂಡ ಅದನ್ನೇ ಯೋಚನೆ ಮಾಡಿ. ಥೈಲ್ಯಾಂಡ್ ಟ್ರೀ ಒಂದು ಅಂದೆ ಊರಿಗೆ ಬೈದನ ಅಂತ. ಇದು ಯಾವ ಮರ? ಇದು ಯಾವ ಮರ? ಯಾವುದು ಮರ?
ಅದು ಒಂದು ಮರ, ಅದರಲ್ಲಿ ಹೂವು ಆಗಿದೆ, ಅದು ಯಾವ ಹೂವು? ಉತ್ತರ ಗೊತ್ತಿದ್ದವರು ಪಟಪಟ ಅಂತ ಉತ್ತರ ನೀಡಿ. ಹಾಗೆ ಲೈಕನ್ನು ಯಾರೋ ವಾಪಸ್ ತಗೊಂಡ್ರು, ಯಾರವರು? ಗುದ್ದು ಕೊಡ್ತೇನೆ ನೋಡಿ, ಒಮ್ಮೆ ಕೊಟ್ಟು ವಾಪಸ್ ತಗೊಂಡ್ರು. ಒಂದ ಕೊಡಬೇಡಿ, ಕೊಟ್ಟರೆ ವಾಪಸ್ ತಗೋಬೇಡಿ. ಬೇಕಾ ಗುದ್ದು? ಗೋಲ್ಡನ್ ಶವರ್ ಟ್ರೀ ಮುದ್ದು ಸರ್ಚ್ ಮಾತ್ರ ಬರ್ತದೆ. ಥ್ಯಾಂಕ್ ಯು. ಒಂದು ಏರಾಯನ ಗೊಬ್ಬ ಅಂದಲ್ಲೇ ರಕ್ಲೆ ಮಾತ್ರ ಕೆರ್ಪೆ ಆಗ್ತದೆ. ಥ್ಯಾಂಕ್ ಯು ಶಾಂತಕ್ಕ. ನೋಡಿ, ಇದು ಯಾರು ಹೇಳಿದ್ದು? ಸಾರಣ್ಣ ಹೇಳಿದ್ದು. ಅಂದ್ ಅದು ಹೌದೌದು ಕೇಶವ. ಗೋಲ್ಡನ್ ಶವರ್ ಕರೆಕ್ಟ್ ಅವು ಅಂದೆ ಸಂಪತಣ್ಣ. ಥ್ಯಾಂಕ್ ಯು. ಐಕು ಚೂರು ನೀರು ಪಾಡೊಂದು ಇಪ್ಪಲ ದೊಂಬುಗು ಜಾಸ್ತಿ ಉಂಡು ಅಂದಂದು. ದೊಂಬು ಜಾಸ್ತಿ ಉಂಡು ನೀರು ಪಾಡ್ಕ ಇರೇ ಪುರ್ಸೊತ್ತುಂಡ ಒಂಜಿ ಕೊಡಪನ ನೀರು ಮೈಪ್ಲ ದಾದಾಂಡು ದಾದಾಜಿ ಶಾಂತಕ್ಕ ಕೇನುಜಾ ಓ ಶವರ್ ಅವು ಒಂದೆಟ್ಟುಂಡತೆ ಮೀಯಾರ ಪುರ ಅವು ಮೇರ ರವೀಂದ್ರಣ್ಣ ಲೈಕ್ ಕೊಡಿ. ಥ್ಯಾಂಕ್ ಯು ಶಾಂತಕ್ಕ. ನೈಸ್ ಲೈವ್. ಕೇಳುದಿಲ್ವಾ? ಕೇಳ್ತದಲ್ಲ, ಮಾತಾಡಿ. ಕೇಳ್ತಾ ಉಂಟಲ್ಲ ಜನರೇ, ಹೇಳಿ. ರವೀಂದ್ರಣ್ಣನ ಆಗ್ತಾ ಇದ್ದಾರೆ. ಸ್ಕಿಪ್ ಯಾವುದು ಮಾರೆ ನಿಮ್ದು? ಸ್ಕಿಪ್ ಗುದ್ದುದೇನು ನೋಡಿ ನಿಮ್ಗೆ. ಈಗ ನಾನು ಓದಿದ್ದೆ ಸಂಪತನ್ನ, ಆ ದರ್ಶನ್ ಮೂವಿಡುಂಡು ಅವೇ ಶೂಟಿಂಗ್ ಇತ್ತಂಡು ಆ ಮರ ಅಂದ ಇತ್ತೆ ಓದಿ ಅವೇ. ಬಾಯಿ ಮುದ್ದು ಅಕ್ಕ ಬಂದಿದ್ರು ಕೇಶವಣ್ಣ, ಬಾಯ್ ಗುಡ್ ಅಂತ ಶಾಂತಕ್ಕ. ಸಾಗರಣ್ಣ ಬಾಯ್ ಟಾಟಾ ಅಂತ ಸಂಪತಣ್ಣ. ಕೇಳಿಸುತ್ತ ಅಂತ ರವೀಂದ್ರಣ್ಣ ಹೇಳ್ತಾ ಇದ್ದಾರೆ. ಕೇಳ್ತಾ ಉಂಟು. ಹೌದಾ? ಮತ್ತೆ ಅವರಿಗೆ ಯಾರಿಗೆ ಏನಾಯ್ತು? ನಗ್ತಾ ಇದ್ದಾರೆ ಶಾಂತಕ್ಕ. ಯಾರು ಮಾರ ಲೈಕ್ ಕೊಡುದು ತೆಗೆಯುದು? ಗುದ್ದಿ ನಿಮ್ಮನ್ನು ಚಟ್ನಿ ಮಾಡ್ತೇನೆ ನೋಡಿ. ಯಾನ್ ಪಿದಾಡುವೆ ಎಲ್ಲ ತಿಕ್ಕುವೆ ಟಾಟಾ. ಓಕೆ ಸಂಪತಣ್ಣ, ಮೆಲ್ಲ ಪೋಲೆ ಅವೇ. ಎಲ್ಲರೂ ಒಂದು ಲೈಕ್ ಕೊಡಿ. ಇಲ್ಲಿ ನೋಡಿ, ಇಲ್ಲಿ ಯಾರೋ ಇದು ಒಂದಾ ಸಂಪತಣ್ಣ, ಇಲ್ಲ ಅಂದ್ರೆ ಯಾರಿರ್ಬೋದು? ಮಹೇಶ್ ಅಣ್ಣ. ಎಲ್ಲರೂ ಬೇಗ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಓ ಜನರೇ, ಬನ್ನಿ ಬನ್ನಿ ಬನ್ನಿ. ಹೂವಿನ ಬಗ್ಗೆ ಮಾಹಿತಿ ಆಯ್ತು, ಇನ್ನೇನಾದ್ರೂ ಇದೆಯಾ ನೋಡುವ. ನಗ್ತಾ ಇದ್ದಾರೆ. ಯಾರಿವರು ನಗುವವರು? ಕಮೆಂಟ್ ಹಾಕಿ. ನಿಮ್ಮ ನಗು ಸಾಕು, ಕಮೆಂಟ್. అక్కలేనా వీరేళ్ళు కొరియట్టు అంది పిల్ల కూడా తెలుపుందులకి పాడొచ్చాకల మండి పాపీలు. ವಾವ್ ಸೂಪರ್. ಈ ಕಿರಣ್ ಅಣ್ಣನ ವೇತನೆ ದ್ರಾಕ್ಷಿ ಗೊಂಚಲ್ಗೆ ಇರೇನುಂಡತ್ತೆ ಕಿರಣ್ ಅಣ್ಣ ಆಯಿ ದ್ರಾಕ್ಷಿ ಗೊಂಚರ್ಲಕ ಉಂಡೆ ನಮ್ಮಂಟೆ ಎನ್ನ ಪುದೆತ್ತುಂಡ ಆತೆ ಆನೆ ಕೆರಿಕೊಂಡು ಕೂತುಲು ನಾನು ಪೋಂದುಲ್ಲ ದಾದ ಇರುವನದಲ್ಲಿ ತೂದೆ ಪೋಡು. ನಾಳೆ ಇನ್ನೊಂದು ಮರ ಇಟ್ಕೊಂಡು ಹೌದು ಹೊಸ ಹೊಸ ಎಂಥ ಮರಗಳನ್ನು ನಿಮ್ಮ ಮುಂದೆ ತರ್ತೇನೆ. ನೀವು ಅದರ ಹೆಸರನ್ನು ಹೇಳಬೇಕು. ಬೀಗ ಪಾಡ್ಯಾರ ಇಜ್ಜಿ ನಾನು ಬೀಗ ಪಾಡೋಡು ಇದನ್ನೇ ನನ್ನ ಗಿಡಪ್ಪರ. ಕಿರಣ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ರೋಲ್ ನಂಬರ್ 21 ಪ್ರೆಸೆಂಟ್ ಟೀಚರ್. ಥ್ಯಾಂಕ್ ಯು ಕಿರಣ್ ಅಣ್ಣ. ಇನ್ನು ಕಾಗದದ ಹೂ ಇಡುವ ಆಯ್ತಾ? ಕಾಗದದ ಹೂ ಸ್ವಾರಿ ಪನ್ಲೆ ಅಡ್ಡ ಬೂರ್ಲೆ ಕಾರೆ ಸ್ವಾರಿ ಮನೆಯ ಅಡ್ಡ ಬೂರಯ್ಯ. ಸೂಪರ್ ಅಂತ ಶಾಂತಕ್ಕ. ಗುಡ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು.
ಹೃದಯ ಗೊತ್ತಾ ನಾಯಿ ಮರಿ ఏ ఊరుకుండికి ఉండత బొచ్చి ಒಂದು ಬೊಚ್ಚಿ ಅವನಿಗೆ ತಟ್ಟೆ ಬಿಡು ಒಂದು ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಶಾಂತಕ್ಕ. ರವೀಂದ್ರ ಬ್ರದರ್ ಹಾಯ್ ಹೆಲೋ, ಹೇಗಿದ್ದೀರಿ ನೀವು? ಗುಡ್ ಈವ್ನಿಂಗ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್ ಈವ್ನಿಂಗ್. ಎಂತ ತಿಂದ್ರಿ ನೀವು? ಟೇಕ್ ಕೇರ್ ಹೇಳ್ತಿದ್ದಾರೆ. ಶಾಂತಕ್ಕ ನಗ್ತಿದ್ದಾರೆ. ಜಾಯ್ನ್ ಆಗಬೇಡಿ, ಲೈಕ್ ಕೊಡಬೇಡಿ ಅಂತ ಸಾಗರಣ್ಣ. ಗುದ್ದುತ್ತೇನೆ ಸಾಗರಣ್ಣ. ಬಾಯ್ ಖುಷಿ ಟಿಪ್ಲೆ ಎರೆಗ್ಲ ನೆರೊಚ್ಚಿ. ಗುಡ್ ನೈಟ್, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಸಂಪತ್ತಣ್ಣ. ಶಾಂತಕ್ಕ ಇದ್ದೇನೆ. ಮೋಸಗಾತಿ ಮುದ್ದು ಸಿಸ್ಟರ್ ಹಾಯ್ ಹೆಲೋ ನಮಸ್ತೆ, ಹೇಗಿದ್ದೀರಿ ನೀವು ಅಂತ ಹೇಳ್ತಿದ್ದಾರೆ. ನಾನು ಸೂಪರ್ ಇದ್ದಾನೆ, ಎಲ್ಲರೂ ಬೇಗ ಹೇಳ್ತಿದ್ದಾರೆ. ಲೈಕ್ ಹೌದು. ಕಿರಣ್ ಬ್ರೋ ಗುಡ್ ಈವ್ನಿಂಗ್. ಅಲ್ಲೇ ಓದ್ಲಿ ಕಿರಣ್ ನಾವೇ ಇರೆಗೆ ಮೆಹಂದಿ ಅಂತ ಕಂಟೆಂಟ್ ಸೂಪರ್ ಅಂತ ಶಾಂತಕ್ಕ. ಥ್ಯಾಂಕ್ ಯು. ಮೆಹಂದಿ ಸೂಪರ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ನಾನು ಸೌಖ್ಯ, ನೀವು ಹೇಗಿದ್ದೀರಿ ರವೀಂದ್ರ ಬ್ರದರ್ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ನಾನೇ ಹಾಕಿದಂತ ಮೆಹಂದಿ, ಹೇಗಿದ್ದೆ? ಎಲ್ಲಿ ಹೋದ್ರಿ ಮಾರೆ, ಯಾರು ಕಾಣಿಸ್ತಿಲ್ಲ. ಮುದ್ದಿಷ್ಟರ ಹ್ಯಾಪಿ ಮಾರೆ ಲೈಫ್ ನಿಮ್ಮ ತಲೆ. ನೀವು ನನ್ನ ಮದುವೆ ಮಾಡಿಸಿ ಬಿಟ್ರಿ, ನಾನು ಇದ್ದೇನೆ ಬ್ರೋ ಅಂತ ಹೇಳ್ತಿದ್ದಾರೆ. ಸಾರಿ, ಹೌದಲ್ಲ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಓ ಜನರೇ ಬನ್ನಿ ಒಂದು ಆನೆ ಕೆರೆತ ತಾವರಲ್ಲಿ ಕೊಂಡು. ಅಯ್ಯೋ ದೇವರನ್ನು ಮುದ್ದು ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ರವೀಂದ್ರಣ್ಣ. ಉಲ್ಲೆ ಅಂದೆ ಪನ್ನೆ ಈಡ್ದಾಲ ಪನ್ರುಂಡ ಹ್ಯಾಪಿ ಬರ್ತ್ಡೇ. ಮುದ್ದು ಕೈ ಕಪ್ಪು ಇದೆ, ಅದು ನನ್ನ ಕೈ ಅಲ್ಲ ಮಾರ. ಹೌದಾದೆ ಐನಿ ಒವ್ವಿಯೇ ರವೀಂದ್ರಣ್ಣ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಹೇಳಿ ಜನರೇ, ಹೇಳುವಂಥವರಾಗಿ. ನಾನು ಹೊರಡ್ತೇನೆ, ನಿಮ್ಮದೆಲ್ಲ ಕೇಳಿದ್ರೆ ಆಗ್ಬೋದು. 5 ಆಯ್ತು. ಕೆಂಪು ಅಂತ ನಂದ ಮುದ್ದು ಅಕ್ಕ. ಮುದ್ದು ಕಪ್ಪು ಅಲ್ಲ, ಬೊಲ್ದಿದ್ದಾರೆ ಲಕ್ಸ್ತಾರ. ಹೌದಾ ಸಂಪತ್ತಣ್ಣ? ನೀತು ಸಿಸ್ಟರ್ ಬೈದು ಜರ ಇಜ್ಜಿ. ಮುದ್ದು ಸಿಸ್ಟರ್ ನಾಳೆ ಟುಗೆದರ್ ಲೈವ್ಗೆ ಜಾಯ್ನ್ ಆಗಿ. ರವೀಂದ್ರ ಬ್ರದರ್ ನೀವು ಜಾಯ್ನ್ ಆಗಿ. ಓಕೆ ಕಿರಣ್ ಅಣ್ಣ. ಓಕೆ ಆಲ್ ಬಾಯ್. ಸಾಗರ್ ಬ್ರೋ ಬಾಯ್ ಅಂತ ಹೇಳ್ತಿದ್ದಾರೆ ಸಂಪತ್ತಣ್ಣ. ಐಕೆ ಸಿಂಪಲ್ ಮೆಹಂದಿ ಪನ್ಪುನ ಅಂದ ಬಾಯ್ ಸಂಪತ್ ಬ್ರದರ್ ಅಂತ ಸಾಗರಣ್ಣ ಅಂದ. ರವೀಂದ್ರಣ್ಣ ಇರು ಒಲ್ಲರು ಅವು ಬಂದೆ ಫಸ್ಟ್. ಅವೆನ್ ತೆಪ್ಪು ಎತ್ತ ಅವೆನ್ ಎಂಡು ಮಲ್ಪ ಬೊಚ್ಚ ಇಂಚೆ ನೆಪ್ಪಾಡು ಕೈಟ್ ನನ್ನ ಜಾಗ ಇಜ್ಜಿ ಸಿಂಪಲ್ ಮೆಹಂದಿಕ್ಕೆ. ಎಷ್ಟು ಗಂಟೆಗೆ ಫ್ರೀ ಇರ್ತೀರಿ ನೀವು? ನಾಳೆ ಒಂದು 3 ಗಂಟೆಗೆ ಫ್ರೀ ಇದ್ದೇನೆ ಕಿರಣಣ್ಣ.
ನೀವು 3 ಗಂಟೆಗೆ ಮಾಡ್ತೀರಾ? ನಾನು ಜಾಯಿನ್ ಆಗ್ತೇನೆ ಕಿರಣನ್ನ. ಕೃಷ್ಣ ಓಕೆ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ. ಶಾಂತಕ್ಕ ಹೇಳಿ ಹೇಳಿ, ಇದ್ದೇನೆ ಹೇಳಿ. ನೋಡುವ, ಎಂತ ನೋಡುವ ರವೀಂದ್ರಣ್ಣ, ಎಂತ ನೋಡುದು? ಹಾಂ, ರವೀಂದ್ರಣ್ಣ ಜಾಯಿನ್ ಆಗೋದಿಲ್ಲ ಅಂತೆ, ಅವರಿಗೆ 2 ಬಿಡಿ ಆಯ್ತಾ. ನಾಳೆ ರಜೆ ಇಲ್ವಾ ನಿಮಗೆ? ರಜೆ ಯಾಕೆ? ನಾಳೆ ರಜೆ ಇಲ್ಲ. ಸಂಡೇ ಮೀನು ಹಿಡಿಲಿಕ್ಕೆ ಉಂಟು. ರವೀಂದ್ರಣ್ಣ ನಗ್ತಾ ಇದ್ದ. ಸಂಡೇ ಮೀನು ಹಿಡಿಲಿಕ್ಕೆ ಉಂಟು, ಬರ್ತೀರಾ ಯಾರಾದರೂ? ಸಾಗರಣ್ಣ ಹಾಯ್ ಹಾಯ್. ಪಿನ್ನ ಹಿಡಿ ತೆಗೆಯುವ ಮರ. ಇದು ಯಾವ ಹೂವು ಅಂತ ಹೇಳಿದರೆ ಎಂತ ಅಂತ ಹೇಳುದು? ಮೀನು ಹಿಡಿಲಿಕ್ಕ? ಹೌದೌದು, ನೋಡುವ ಅಲ್ಲ, ಬರುವ ರವೀಂದ್ರ ಬ್ರದರ್ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಗಾಲ ಬುರ್ಚಿ ಒಂದುಂಡತೆ ಬಲ್ಲೆ ಉಂಡತ ಯಾನ್ ಬರ್ಪ ಅಂದೆ ಶಾಂತಕ ಬಲ್ಲೆ ಪೊಯ್ ಇನ್ಯಾರಾದರೂ ಬರ್ತೀರಾ? ಬರುವವರು ಇದ್ರೆ ಹೇಳಿ. ಪೋಂಡು ತೋಡ್ದ ಮೀನ ಹತ್ತು ತೋಡ್ದ ಮೀನು 10. ಕಿಜನ್ ಬೊಕ್ಕ ಎಟ್ಟಿ ಮೀನುಂಡಾಯ್ತ ಅಂದಿ. ಯಾನ್ ಬರ್ಪೆ ಎಂಕ್ ಜಾಸ್ತಿ ಬೋಡುವಿನಿ. ಓಕೆ ಬಲ್ಲೆ ಇರ್ಪೆನಾ ಅವೀನಿ ಇರ್ಪೆತ್ ಅಪ್ಪೆ ಆಯ್ತ. ಟೇಸ್ಟ್ ಬೇತೇನೆ ಪುಂಡು ಯಾನ್ ತಿನ್ಪುಜಿ ಎಂಕ್ ಜಪ್ಪು ಮೀನು ಪೂರ ತಿನ್ಪುಜಿ. ಇಂಚ ಕಡಲ್ದ ಮೀನು ಮಾತ್ರ. ಸರ್ಕೇರ್ ಈ ಕಿರಣನ್ನ ದಾದ ಪಂಡುಲ್ಲಿ. ಜನರೇ ಕಮೆಂಟ್ ಹಾಕಿ. ಬಾಗಿಲು ಹಾಕಿದೆ. ಶಾಂತಕ್ಕ ನಗ್ತಾ ಇದ್ದೆ. ಸಕ್ಕರತ್ತು ಜಾತ ಹೊಡಿ. ಇರ್ಪತ್ತು ಕೆರ್ಪೆ ಮೀನು ಅವು ಜಂಜಿ ಪಂಜಿ. ಎಲ್ಲಿ ಹೋದ್ರಿ ಜನರೇ? ಕಮೆಂಟ್ ಹಾಕಿರಿ. ಕಿರಣನ್ನ ಗುದ್ದು ಕೊಡ್ತಿದ್ದಾರೆ, ತಗೊಳ್ಳಿ ಯಾರಿಗಾದ್ರೂ ಬೇಕಾದರೆ. ಗುದ್ದು ಬೇಕಾ ನಿಮಗೆ? ಗುದ್ದನ್ನು ತಗೊಂಡು ಬಜ್ಜಿ ಮಾಡಿ. ಬೇಗ ಕಮೆಂಟ್ ಹಾಕಿ. ಎಲ್ಲಿದ್ದೀರಿ? ಲೈಕ್ ಕೊಡಿ, ಮಾತಾಡಿ. ಫಸ್ಟ್ ಮೀನು ಸಿಕ್ಕುವ ಗೊತ್ತುಂಡ. ಫಸ್ಟ್ ಬರ್ಸ ಬನ್ನಗ ಎಡ್ಡೆ ಅಪ್ಪುಂಡು ಅಂದಂದು. ಲೈಕ್ ಕೊಡಿ ಬೇಗ. ಹೌದು,
ನಾಳೆ ನಾನು 2 ಸಾರಿ ಲೈವ್ ಮಾಡ್ತೇನೆ ಆಯಿತಾ. ಯಾರಾದರೂ ಫ್ರೀ ಇದ್ದರೆ ಜಾಯ್ನ್ ಆಗಿ, ಕೆಲಸ ಇದ್ದರೆ ಜಾಯ್ನ್ ಆಗಬೇಡಿ ಮತ್ತು ಬೈಬೇಡಿ. ನನಗೆ ಕೆಲಸ ಇತ್ತು, ಇವಳು ಲೈವ್ಗೆ ಜಾಯ್ನ್ ಆಗಲಿಕ್ಕೆ ಹೇಳಿದ್ಲ ಅಂತ. ನೀವು ಫ್ರೀ ಇದ್ದರೆ ಮಾತ್ರ ಜಾಯ್ನ್ ಆಗಿ ಆಯಿತಾ. ಏತು ಗಂಟೆಗೆ? 10:30 ಬೊಕ್ಕೊಂಜಿ 3 ಗಂಟೆಗೆ. ಓಕೆ ಬನ್ನೊಂದುಲ್ಲ ಶಾಂತಕ್ಕ. ಫ್ರೀ ಇದ್ದವರು ಜಾಯ್ನ್ ಆಗಿ ಆಯಿತಾ ಎಲ್ಲರೂ. ನಾನು ಫ್ರೀ ಇದ್ದೇನೆ. ಹೌದಾ? ಮೀನು ಪತ್ತದ ನೆಕ್ಸ್ಟ್ ಒಂದು ಪಿಲಿವತ್ತರ ವಿಧಾನ. ಹಾಯ್ ರಡ್ಡ್ ಟ್ರಿಪ್ ಉಂಡ ಬಸ್ ಎಲ್ಲ ಅಂದಂದು ಎಲ್ಲ ರಡ್ಡ್ ಟ್ರಿಪ್ ಉಂಡು ಬಸ್. ಬೇಗ ಬೇಗ ಬಲ್ಲೆ ಅವಿ ಎಲ್ಲರೂ ಜಾಯ್ನ್ ಆಗಿ ಆಯಿತಾ. ನಾಳೆ ಫ್ರೀ ಇದ್ದೆ. ಸೂಪರ್ದು ಜಾರ ಪಿಲಿ ಪತ್ತಿ ಬೊಕ್ಕ ನೆಕ್ಸ್ಟ್ ಎಲಿ ಬತ್ತು. ಪಿಲಿ ಪತ್ತಿ ಬೊಕ್ಕ ಎಲಿ ಬತ್ತು. ಹಾಯ್ ಇದು ಯಾರು? ಗಣೇಶ್ ಅವರೇ ಹಾಯ್. ಸರ್ಬತ್ತು ಇದೆ, ಕೋಲ್ಡು ಬಿಸಿಲು ಅಲ್ವಾ, ಬನ್ನಿ ಅಂತ ಹೇಳ್ತಿದ್ದಾರೆ. ಹೌದು ಬನ್ನಿ. ಜಾಯ್ಸನ್ ಹಾಯ್ ಹೇಗಿದ್ದೀರಾ? ಟೀ ಕುಡಿದ್ರಾ? ಲೈಕ್ ಈಸ್ ಆಲ್ರೆಡಿ ಡನ್. ಥ್ಯಾಂಕ್ ಯು. ಇವರು ನಗ್ತಾ ಇದ್ದಾರೆ ಮಾರೆ. ಇದು ಯಾವ ಭಾಷೆ? ಸುಂದರ ನೇರ ಪ್ರಸಾದ, ಥ್ಯಾಂಕ್ ಯು. ಚಾ ಪರಿಹಾರ ಬಲ್ಲೆ. ಓಕೆ ಜಾಯ್ಸನ್. ಎಬೇ ಇರು ಎಲ್ಲಿ ತಿನ್ಪಾರ, ಎಲ್ಲಿ ತಿನ್ರ ಅತ್ತಿ ಪತ್ತರ ಬನ್ನಿ. ಎಲ್ಲಿ ಪತ್ತರ? ಓ ಗಣೇಶ್ ಅಣ್ಣ ನೀವಾ? ಹಾಯ್ ಇದು ಎಂತ ಮಾರೆ ನಿಮ್ಮದು ವೇಷ ಚೇಂಜ್ ಆಗಿದೆ. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. ಚಾಪರಿಯೆ ವಂಡರ್ಫುಲ್, ಥ್ಯಾಂಕ್ ಯು. ಯೋಚನೆ ಮಾಡ್ತಿದ್ದಾರೆ ಗಣೇಶ್ ಅಣ್ಣ. ಹೇಳಿ ಎಂತ ಯೋಚನೆ ಮಾಡ್ತಿದ್ದೀರಾ? ರವೀಂದ್ರಣ್ಣ ಓಡಿ ಹೋದ್ರಾ? ಚಾ ಪರಿಹಾರ ಅಂದರೆ ಎಂತ ಸಿಸ್ಟರ್? ಚಾ ಪರಿಹಾರ ಅಂದರೆ ಚಾ ಕುಡಿದ್ರಾ ಅಂತ ಅರ್ಥ. ಟೀ ಕುಡಿದ್ರಾ? ಟೀ ಉಂಟಲ್ಲ ಅದನ್ನು ಕುಡಿದ್ರಾ ಅಂತ. ಎಲ್ಲರೂ ಓದ್ರಾ? ಮಾತಾಡಿ ಗೈಸ್, ಎಲ್ಲಿ ಓದಿರಿ? ಕಮೆಂಟ್ ಬರ್ತದೆ. ಬನ್ನಿ ಜನರು ಅಂತ ಹೇಳ್ತಿದ್ದಾರೆ ಗಣೇಶನ್. ಎಲ್ಲ ಎಸ್ಕೇಪ್. ಮೋನು ಆಯಿತಾ ಸಿಸ್ಟರ್? ಇಲ್ಲ,
ಓನು ಆಗಿಲ್ಲ ಗಣೇಶನ್ನ. ಇದ್ಯಾರು ನಗ್ತಾ ಇದ್ದಾರೆ? ಯಾಕೆ ಈ ನಗು? ಕಮೆಂಟ್ ಯಾಕೆ ಬರ್ತಾ ಇಲ್ಲ? ಲೈಕ್ ಬರ್ತಾ ಉಂಟು, ಕಮೆಂಟ್ ಬರ್ತಿಲ್ಲ. ಓ ಜನರೇ ಮಾತಾಡಿ. ಎಷ್ಟಾಯಿತು? ಆಗಿಲ್ಲ, ಕಡಿಮೆ ಉಂಟು ಗಣೇಶಣ್ಣ. 24 ಲೈಕ್. ಐಡಲ್ಲಿ ಯಾರುಂಟು? ಐಡಲ್ಲಿ ಯಾರಿದ್ದೀರಾ? ಹಾಗೆ ಲೈಕ್ ಕೊಟ್ಟು ಯಾರು ಮಾರೆ ವಾಪಸ್ ತಗೊಳ್ಳೋದು? ಗುದ್ದುತ್ತೇನೆ ನೋಡಿ. ಹಳ್ಳಿಯಲ್ಲಿ ಗುಮ್ಮ ಇದ್ದಾರೆ. ಹೌದಾ? ಗುಮ್ಮ ಅಂದರೆ ದೆವ್ವ. ದೆವ್ವ ಉಂಟಾ? ವ್ಯೂಸ್ ಪರವಾಗಿಲ್ಲ ಸಿಸ್ಟರ್. ಹೌದು, ವ್ಯೂಸ್ ಓಕೆ, ತೊಂದರೆ ಇಲ್ಲ. ಗಣೇಶ್ ಹೊಸ್ತು ಚಾನಲ್ಲ ನಿಮ್ಮದು? ಇದು ಯಾಕೆ ಹೀಗಾಯಿತು? ನಿಮ್ಮದು ಕೂರ್ಗುಂಟ? ಹಾಂ, ನಮ್ಮದು ಕೂರ್ಗಲ್ಲ, ನಂದು ಕಾರ್ಕಳ. ಗುಡ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಓ ಜನರೇ ಬನ್ನಿ, ಲೈಕ್ ಕೊಡಿ, ಕಮೆಂಟ್ ಹಾಕಿ. ಯಾರೀಗ
ಬಲಿ ಬುಲಿಪುಂದ ಹೇಗೆ ಮಾರಾಯ್ದು ಏರಿಗೆ ಬುಲಿತ್ತು ಬುಲಿಪರ ಚಾನ್ಸ್ ಇಜ್ಜಿ ಅವಳ ಯಾನು ನಾನು ಅಳಲ್ಲ. ಕಾರ್ಕಳದಲ್ಲಿ ಏನು ಫೇಮಸ್? ಫೇಮಸ್ ನಾನೇ, ಗಣೇಶಣ್ಣ ಲೈವ್ ಓನರ್ ಫೇಮಸ್. ಅಲ್ವಾ ಶಾಂತಕ್ಕ? ಬರುತ್ತೆ ಬರುತ್ತೆ ಹುಲಿ ಹೌದಾ? ಏರ್ ಮರ ಅಂತ ಕೂ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಕು 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 ಕು. ಹಲೋ ಅಂತ ಕೃಷ್ಣಣ್ಣ ಬಂದರು, ಬನ್ನಿ. ಆಯ್ತಾ ನಿಮ್ಮದು ಚಾರ್ಜ್ ಇಟ್ಟು? ಅಣ್ಣ ಯಾರು ಲೈಕ್ ಒಂದು ವಾಪಸ್ ತಗೊಂಡ್ರು ಮಾರೆ, ಅವರಿಗೆ ಒಂದೊಂದು ಗುದ್ದಬೇಕು. ಏನಾಗಲಿ ಮುಂದೆ ಸಾಕು ಬಯಸಿದ್ದೆಲ್ಲ ಖಂಡನೆ ನೆರಿಯನ ಇರ ಮಂಡೆ ನಾನೇ ಅಂತ ಹೇಳ್ತಿದ್ದಾರೆ. ಹೌದಾ ಕೃಷ್ಣಣ್ಣ, ನೀವೇನಾ? ನೀವು ಯಾಕೆ ಹೀಗೆ ಮಾಡಿದಿರಿ? ಬಯಸಿದ್ದೆಲ್ಲ ಬಾಳೆ ಹೂ. ಫೋನು ಕಾರ್ಕಳದಲ್ಲಿ ಮುದ್ದು ಪುಟ್ಟಿ ಚಾನಲ್ ಫೇಮಸ್ ಉಂಟಾ? ಹೌದೌದು, ಸೂಪರ್ ಅಂತ ಹೇಳ್ತಿದ್ದಾರೆ. ಪೋಯರಾ ಪೋಂದುಲ್ಲೆ ಶಾಂತಕ್ಕ, ಅದ್ದೋಡು ಪೋಂದುಲ್ಲೆ. ತೋಟದಲ್ಪ ಪೋಂದುಲ್ಲೆ, ತೋಟದಲ್ಪ. ಯಾರಿವರು ದೂರ போகணும் இல்லಗೆ பக்கோடி என்ன இல்லாகு போந்துல்ல. ಅಲ್ಲಿ ಬಂದು ಮುದ್ದು ಭಾಗ್ಯಶ್ರೀ ಚಾನಲ್ ಅವರ ಮನೆ ಎಂತ ಅಂತ ಕೇಳಿದರೆ ಹೇಳ್ತಾ ಉಂಟಾ? ಹೇಳ್ತಾರೆ. ಅಂಡೆ ಇಚ್ಚಿ ಶಾಂತಕ್ಕ ನಗ್ತಿದ್ದಾರೆ. ಮ್ಯಾಗಿ ಮಲ್ಪರ ಗುಂಡ ಮ್ಯಾಗಿ ಇಜ್ಜಿ ದಿನೋಲ ಮ್ಯಾಗಿ ಮಲ್ತಂಡ. ಗಣೇಶಣ್ಣ ನಗ್ತಾ ಇದ್ದಾರೆ. ಗುಮ್ಮ ಉಂಟಾ? ಗುಮ್ಮನೂ ಇಲ್ಲ, ಡುಮ್ಮನೂ ಇಲ್ಲ. ಇರೆಗುಂಡು ಉಂತಲೇ ಒಕ್ಕ ದಾದೆ ಚಾಕ್ಲೇಟ್ ಕೊಡ್ಪಾರ ಅಂದೆ ಕೃಷ್ಣಣ್ಣ, ಚಾಕ್ಲೇಟ್ ಕೊಡ್ಪಾರ ತೋಟಗೂ ಮುಟ್ಟ್ಯಾರ ಅಂದಿ ತೋಟಗೂ ಮುಟ್ಟ್ಯ. ಗುಮ್ಮ ಹೋಗ್ತಾ ಉಂಟು ಅಲ್ಲಿ. ಹೌದಾ? ತೋಟ ಕಾಣಿಸ್ತದ? ತೋಟ ಕಾಣಿಸ್ತದ ಇಲ್ಲಿ ನೋಡಿ. ಕೃಷ್ಣಣ್ಣ ನಗ್ತಾ ಇದ್ದಾರೆ. ನಾಯಿ ಕುರೆಪುಂಡು ಬೊಗ್ಗಿ ಓನ್ವೇ ನಾಯಿ ಕುರೆತ್ತನೆ ಇರಗ ಒಂಜಿ ಮಾ ಎಂಗಲ್ ತೂವರ ಓ ನಾಯಿ ಅಂದೇ ಸಾಗರನ್ನ.
ಮೊದಲಿಗೆ ಇತ್ತಲ್ವ ಅದೇ ಫೋಟೋ ಡಿ ಪಿಗೆ ಹಾಕಿ. ಅದು ಫೋಟೋ ಎಲ್ಲಿಗೆ ಹೋಗಿದೆ ಅಂತೆಲ್ಲ ನೋಡಬೇಕು. ಗಣೇಶನ ಹುಡುಕ್ತೇನೆ ಆಯಿತಾ, ಇದ್ದರೆ ಹಾಕ್ತೇನೆ. ಗಣೇಶನ ನಗ್ತಾ ಇದ್ದಾರೆ. ಬೊಗ್ಗಿ ಪೋಯ್ ಕೃಷ್ಣ ಅಣ್ಣ ವರ್ಚಿತುಲ ಇರೇನು, ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ನೈಸ್ ಲೈವ್, ಥ್ಯಾಂಕ್ ಯು, ಸೂಪರ್, ಥ್ಯಾಂಕ್ ಯು ಶಾಂತಕ್ಕ, ಗುಡ್. ಬೊಗ್ಗಿನ ಇಲ್ಲಿ ಕುರೇಪುನ್ ಜಾಸ್ತಿ ಅದ. ಹೆಂಗೆ ಗೊತ್ತುಜ್ಜಿ ಸಾಗರಣ್ಣ ಇರ್ ನಾಯ್ಡನೆ ಬದುಕಿ ಅಂತ ನಾಯ್ಡಕ್ಕೆಲ್ಲವೇ ಅದೇ ಫೋಟೋ ಚಂದ ಉಂಟು. ಹೌದಾ, ಹುಡುಕ್ತೇನೆ ನಾನು, ಎಷ್ಟು ಕಷ್ಟ ಆದರೂ ಅದನ್ನು ಹುಡುಕ್ತೇನೆ ಆಯಿತಾ. ಸಾಗರನ್ನ ನಗ್ತಾ ಇದ್ದಾರೆ. ಶಾಂತಕ್ಕ ಎಲ್ಲಿ ಹೋದ್ರಿ? ಓ ಕೃಷ್ಣಣ್ಣ ನೆರ್ಪರತ ಒಡೆಪೋಯರು ಬಲ್ಲೆ ಪಾರ್ಪೇರು ಮಹೇಶಣ್ಣ ಎಸ್ಕೇಪ್ ಆತ್ನಾರು ಇಜ್ಜೇರೆ. ವಾಮಾತ ಪ್ರತಿಭೆಲುಲ್ಲ ನಾಯಿ ಭೂಮಿಡ್ ಅದೇ ಅಂಡ ಏರಾ ಒಂಜಿ ಲೈಕ್ ದೆತ್ತು ದೂರ ಪೋಯರು. ಸ್ಕ್ರೀನ್ ಆಫ್ ಮಾಡಿ, ಅಲ್ಲಿ ನಾಯಿ ಉಂಟು. ಇಲ್ಲ ನಾಯಿ ಇಲ್ಲ ನಾಯಿ ಹೋಗಿ ಆಯಿತು. ಗಣೇಶನ್ನ ನಗ್ತಾ ಇದ್ದಾರೆ. ಹಲೋ, ಇದ್ದೀರಾ ಕೃಷ್ಣಣ್ಣ? ಹೈಡಲ್ಲಿ ಎಂತ ಮಾಡುದು ನೀವು? ಆಕಲೇನ ಬೆರೆಯಲ್ಲಿ ಕೊಯ್ಯೋಡು ಅಂದಂತು ಪಾಡೋದಾಕ್ಲೆ ನಾನು. ಬೊಗ್ಗಿಲಗ ಗೊತ್ತುಜ್ಜಿ ಸಾಗರಣ್ಣ ಅವೇ ಪನ್ಯಾನು ಇರ್ಬೋದು ನಾಯ್ಡಕ್ಕೆ ಎಲ್ಲಿ ಇದನ್ನೆಲ್ಲ ಬರೀಟಿತ್ತಂಡ ನಾಯ್ಡಕ್ಕೆ ಎಲ್ಲಿ ಸಾಗರಣ್ಣ ಅಂತ ಕೃಷ್ಣಣ್ಣ. ಅತ್ತಡೆ ಇರ್ನ ಇಲ್ಲ ಅಡು ನಾಯಿ ಇತ್ತು. ಹುಲಿ ಉಂಟಾ? ಹುಲಿ ಇಲ್ಲ ಇಲ್ಲ ಗಣೇಶಣ್ಣ. ಕೃಷ್ಣಣ್ಣ ನಮಸ್ತೆ ಹೇಳ್ತಿದ್ದಾರೆ ಸಾಗರಣ್ಣ. ಕೆಲವರಿಗೆ ಅವೇ ಬೆಲೆ ಕೊರೆಪ್ಪುನು ಅಂದೆ. ಅವು ಚೂರು ಗೊತ್ತಾನಾಗ ಲೇಟ್ ಆಂಡ್ ಬಿಡ್ಲೆ ಸೈಯಡ್ ನಾನು ಯಾನ್ ಬೇತನೆ ಅರ್ಥ ಮಾಡ್ದೆ. ಮುಲ್ಕ್ಷಯ ಬೇತನ ಒಂದುಂಟು. ಬನ್ನಿ ಜನರು ಸಪೋರ್ಟ್ ಮಾಡಿ ಚಾ ಕುಡೀರಿ ಅಂತ ಹೇಳ್ತಿದ್ದಾರೆ ಗಣೇಶಣ್ಣ. ಥ್ಯಾಂಕ್ ಯು. ಲೈಕ್ ಕೊಡಿ. ಹೌದು, ಲೈಕ್ ಕೊಡಿ. ಥ್ಯಾಂಕ್ ಯು ಶಾಂತಕ್ಕ. ಈಗ 1K ಕೆಲವರು ಪಾತ್ರನಾಗ ಅರ್ಥ ಮಲ್ಪೋಡು. ನಮ್ಮವೇನು ಕಾಮಿಡಿ ಪಾತ್ರನ ರೀತಿ ಗೊತ್ತಾಪ ಜೊತೆ
ಒಡೆಗೆ ಒಡೆಗೆ ಪೋಪ ಅಂದು ಹೈಡಲ್ಲಿರೋರು ಲೈಕ್ ಕೊಡಿ. ಹೌದು, ಲೈಕ್ ಕೊಡಿ. ಅದೆಲ್ಲ ಬಿಡಿ, ಬೇರೆ ಮಾತಾಡಿ. ಬಿಡಿ, ಬೇರೆ ಮಾತಾಡೋದಾದರೆ ಮಾತಾಡಿ, ಇಲ್ಲಾಂದರೆ ನಾನು ಲೈವ್ ಎಂಡ್ ಮಾಡಿ. ನಿಮ್ಮದು ಏನೇ ವಿಷಯ ಇದ್ದರೂ ನೀವು ಬೇರೆ ಕಡೆ ಮಾತಾಡ್ಕೊಳ್ಳಿ. ನನ್ನ ಲೈವಿನ ಬಗ್ಗೆ ಮಾತ್ರ ಮಾತಾಡಿ. ಓಕೆ ಶಾಂತಕ್ಕ, ಹೆಣ್ಣು ಮಲ್ಪ ನಾವೇ. ಹಾಂ, ಗಣೇಶಣ್ಣ ಬಾಯ್ ಬಾಯ್, ನಾಳೆ ಸಿಗ್ತೀನಿ. ಓಕೆನಾ? ಕೃಷ್ಣಣ್ಣ ಬಾಯ್ ಬಾಯ್.